ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವತಂತ್ರೋತ್ಸವದ ಶುಭಾಶಯಗಳು. ದೇಶವೆಲ್ಲ ಇಂದು 73ನೇ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿದ್ದೇವೆ. ಎಲ್ಲ ಕಡೆ ನಾವು ಇದನ್ನು ಒಂದು ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ಪಂದನ ವಾಹಿನಿ ನೀಡುತ್ತಿರುವಂತಹ ಸ್ವತಂತ್ರ ದಿನಾಚರಣೆಯ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈ ಹೊತ್ತಿಗೆ ನಾನು ಒಬ್ಬರ ಅತಿಥಿ, ಒಂದು ಮುಖ್ಯವಾಗಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕಾರ್ಯನಿರ್ವಹಿಸಿದಂತಹ ಸರ್ಜೆಂಟ್ ಅನ್ನು ನಾನು ಪರಿಚಯ ಮಾಡಿದ್ದೇನೆ. ಅವರು ಸೇವೆ ಸಲ್ಲಿಸಿದ್ದ ದಿನಗಳು ಹಾಗೂ ಇಂದಿನ ದಿನಗಳು ಎಲ್ಲದರ ಬಗ್ಗೆ ಅವರೊಟ್ಟಿಗೆ ನಾನು ಮೆಲುಕನ್ನು ಹಾಕಲಿಕ್ಕಿದ್ದೇನೆ. ಅವರಿಂದ ಒಳ್ಳೆಯ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಅವರು ಯಾರೂ ಅಲ್ಲ, ನವೀನ್ ಅಮ್ಮಣ್ಣ ಅಂತ ಹೇಳಿ. ಮೂಲತಃ ಉಡುಪಿಯವರು, ನಮ್ಮ ಕರಾವಳಿಯವರು. ಅವರು ಏರ್ಫೋರ್ಸ್ನಲ್ಲಿ ಸತತ 20 ವರ್ಷಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನನ್ನೊಂದಿಗೆ ಈ ಹೊತ್ತಲ್ಲಿದ್ದಾರೆ. ನಾನು ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನಿಮಗೆ ಮೊದಲನೇದಾಗಿ ಸ್ವತಂತ್ರೋತ್ಸವದ ಶುಭಾಶಯಗಳು. ನಿಮಗೂ ಕೂಡ ತುಂಬಾ ಶುಭಾಶಯಗಳು. ಸುದರ್ಶನ್ ಅವರೇ, ಜೈ ಹಿಂದ್. ಜೈ ಹಿಂದ್ ಸರ್. ತುಂಬಾ ಆನಂದ ಆಗ್ತಾ ಉಂಟು ಇಲ್ಲಿ ಬಂದು ನಿಮ್ಮ ಒಟ್ಟಿಗೆ ಕೂತ್ಕೊಂಡಿದ್ದೇನೆ. ಸರ್, ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳುವಾಗ, ಒಂದು ಸುಮಾರು 20 ವರ್ಷಗಳ ಹಿಂದೆ, ನೀವು 20 ವರ್ಷಗಳಿಂದ ಹಿಂದೆ ಅಲ್ಲ, 20 ವರ್ಷ ಸತತವಾಗಿ ಏರ್ಫೋರ್ಸ್ನಲ್ಲಿ ಇದ್ದುಕೊಂಡು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಈ ಹೊತ್ತಿಗೆ ನಮ್ಮೊಂದಿಗೆ ಈ ಸ್ಟುಡಿಯೋದಲ್ಲಿ ಇದ್ದೆ. ಇವತ್ತು ದೇಶವೇ ಸ್ವತಂತ್ರೋತ್ಸವ ಆಚರಿಸ್ತಾ ಇದೆ. ಏನ್ ಹೇಳ್ತಾರೆ, ಹೇಗೆ ಅನಿಸ್ತದೆ ಸರ್ ನಮ್ಗೆ? ಸ್ವಾತಂತ್ರ್ಯ ತುಂಬಾ ಕಷ್ಟಪಟ್ಟಿದ್ದಾರೆ ಜನ. ಖಂಡಿತ. ಅದನ್ನು ಮೇಂಟೈನ್ ಮಾಡಿ ಹೋಗುವಂಥದ್ದು ಅದು ನಮ್ಮ ಕೆಲಸವಾಗಿತ್ತು. ಈಗಲೂ ಕೂಡ ಒಬ್ಬ ಯಾರೋ ರಾತ್ರಿ ಆ ಬಾರ್ಡರ್ ಅಲ್ಲಿ ನಿಂತು ನಿಮ್ಗಾಗಿ ಕಾಯ್ತಾ ಇದ್ದಾನೆ. ಅದರಿಂದಾಗಿ ನೀವು ಮಲಗ್ತಾ ಇದ್ದೀರಿ. ಸ್ವಾತಂತ್ರ್ಯದ ಬೆಲೆ ಆಕ್ಚುಲಿ ನಮ್ಗೆ ಗೊತ್ತಾಗಬೇಕು. ಏರ್ಫೋರ್ಸ್ ಅಲ್ಲಿ ಇರುವಾಗ ಸ್ವಾತಂತ್ರ್ಯೋತ್ಸವ ಹೌದು, ಒಂದು ಪರೇಡ್ ಮಾಡ್ತಾ ಇದ್ದೆವು ಯೂನಿಫಾರ್ಮ್ ಅಲ್ಲಿ. ಅದೊಂದು ನಾರ್ಮಲ್ ದಿನಚರ್ಯೆಯ ಹಾಗೆ ನಡೀತಾ ಇತ್ತು ನಮಗೆ. ಹೌದು, ದಿವಸ ಯೂನಿಫಾರ್ಮ್ ಆಯ್ತು. 15 ಆಗಸ್ಟ್ಗೆ ಒಂದು ಯೂನಿಫಾರ್ಮ್, ಅಕ್ಟೋಬರ್ 8ಕ್ಕೆ ಏರ್ಫೋರ್ಸ್ ಡೇಗೆ ಒಂದು ಯೂನಿಫಾರ್ಮ್, ಸರಿ 26 ಜನವರಿಗೆ ಪರೇಡ್ ನೋಡುದು, ಪರೇಡ್ ಅಲ್ಲಿ ಭಾಗಿಯಾಗುದು, ಅದೆಲ್ಲ ಇತ್ತು. ಓಕೆ, ನಾನೇನ್ ಮಿಸ್ ಮಾಡ್ತಾ ಇದ್ದೇನೆಂದ್ರೆ, ಅಲ್ಲಿ ಅದಕ್ಕೆ ಇದ್ದಂತ ಭಾವಾತ್ಮಕ ಜೋಡಣೆ, ನಾವು ಎಷ್ಟು ಆತ್ಮಿಕವಾಗಿ ಒಟ್ಟಿಗೆ ಸೇರಿದ್ದೇವಂದ್ರೆ ಅದನ್ನು ನಾನು ಈ ಸಿವಿಲ್ ಸೊಸೈಟಿಯಲ್ಲಿ ನಾನು ನೋಡುದಿಲ್ಲ. ಅದು ಯಾಕೆ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ನಾನು ಎಣಿಸ್ತೇನೆ, ನಾವೆಲ್ಲರೂ ಸೇರಿ ಸಣ್ಣದ್ರಿಂದ ಮಕ್ಕಳಿಗೆ ಸ್ವಾತಂತ್ರ್ಯದ ಮಹಿಮೆ ಅದು ಯಾಕೆ ಬೇಕು ನಮಗೆ, ಅದರಿಂದಾಗಿ ಆಗುವಂತ ಲಾಭಗಳೆಂತ, ನಮ್ಮ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿದ್ರೆ ನಾವು ಹೇಗೆ ಇರ್ತೇವೆ, ಒಂದು ದೇಶವಾಗಿ ಹೇಗೆ ನಾವು ಮುಂದಕ್ಕೆ ಹೋಗ್ಬೋದು, ಅದನ್ನು ಮಕ್ಕಳಿಗೆ ಕಲಿಸ್ತಾ ಹೋದ್ರೆ ಐ ಥಿಂಕ್ ಪ್ರತಿಯೊಬ್ಬನು ಒಬ್ಬ ಸೇನಾನಿ ಆಗ್ತಾನೆ. ಒಬ್ಬ ಸಣ್ಣ ಮಗು ಕೂಡ ಒಂದು ಸೇನಾನಿ ಆಗ್ತದೆ. ಅದನ್ನು ನಾವು ಶಾಲಾ ಮಟ್ಟದಲ್ಲಿ ಇರ್ಬೋದು, ಮನೆಯಿಂದ ಇರ್ಬೋದು, ಕಾಲೇಜ್ ಮಟ್ಟದಲ್ಲಿ ಇರ್ಬೋದು. ಈಗ ತುಂಬಾ ಉಂಟು ಹಾಗೆ. ಬಾಲ್ಯದಿಂದಲೇ ಅವನಿಗೆ ಒಂದು ದೇಶ ಪ್ರೇಮವನ್ನು ನೀಡಿ ಬಂದ. ಹೌದು, ನಾವು ಹಾಗೆ ದೇಶ ಪ್ರೇಮ ಬೆಳೆಯುವ ಒಂದು ಮೊಳಕೆಯಲ್ಲೇ ಏನು ಸಿರಿ ಅಂತ ಹೇಳ್ತೇವೆ, ಆ ಮೊಳಕೆಯಲ್ಲಿ ನಾವು ನೀಡಿದ್ರೆ ಅವನು ಒಬ್ಬ ದೇಶ ಭಕ್ತನಾಗಿ, ದೇಶಕ್ಕೊಂದು ಒಳ್ಳೆ ಉತ್ತಮ ಪ್ರಜೆಯಾಗಿ ಮೂಡಿ ಬರಲು. ಸರ್, ನೀವು ದೇಶಭಕ್ತಿ ಬಾಲ್ಯ ಅಂತ ಹೇಳುವಾಗ ನೆನಪಾಗ್ತದೆ. ಮೂಲತಃ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನನಗೆ ಮತ್ತು ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ಮೂಲತಃ ತಾವು ಎಲ್ಲಿಯವರು, ನಿಮ್ಮ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಹೇಗೆ ಆಯ್ತು, ಹೇಗೆ ಏರ್ಪೋರ್ಟ್ಸ್ಗೆ ಬಂದ್ರಿ, ಹೇಗೆಲ್ಲ? ಇದೊಂದು ಸತ್ಯವಾಗ್ಲೂ ಸುದರ್ಶನ್, ಇದೊಂದು ವಿಚಿತ್ರವಾದ ಕತೆ. ಏರ್ಫೋರ್ಸ್ ಸೇರ್ತೇನೆ ಅಂತೇಳಿ ನನಗೆ ಯಾವ ಐಡಿಯಾ ಕೂಡ ಇರಲಿಲ್ಲ. ನಾನು ಸತ್ಯ ಹೇಳ್ತೇನೆ. ನಾನು ಮೂಲತಃ ಹುಟ್ಟಿದ್ದು ಉಡುಪಿಯಲ್ಲಿ. ನನ್ನ ತಂದೆ ಮತ್ತೆ ತಾಯಿ ಕುದುರೆಮುಖದಲ್ಲಿ ಕೆಲಸ ಮಾಡ್ತಿದ್ದೆ. ಹೌದು, ನಿಸರ್ಗದ ಮಧ್ಯೆ ಜೀವನ. ಅಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದೆ ನಾನು. ಆವಾಗ ನಾನು ಆಡ್ತಾ ಇದ್ದೆ, ನ್ಯಾಷನಲ್ಸ್ ಆಡ್ತಾ ಇದ್ದೆ. ಬ್ಯಾಡ್ಮಿಂಟನ್ ಅಲ್ಲಿ ನಾನು ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿದ್ದೇನೆ. ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಏರ್ಫೋರ್ಸ್ ಅಲ್ಲಿ ಕೂಡ ಆಡಿದ್ದೇನೆ. ಹೌದು, 8-9 ವರ್ಷ ನಾನು ಕಂಟಿನ್ಯೂಸ್ ಆಗಿ ಆಡಿದ್ದೇನೆ. ಏರ್ಫೋರ್ಸ್ ಅಲ್ಲಿ ಆಲ್ಸೋ, ಏರ್ಫೋರ್ಸ್ ಟೀಮ್ ಅಲ್ಲಿ ಆಲ್ಸೋ. ಅಲ್ಲಿಂದ ಹೌದು, ಉತ್ತಮವಾದ ವಿದ್ಯಾಭ್ಯಾಸ ನನಗೆ ಅಲ್ಲಿ ಸಿಕ್ಕಿತ್ತು ಕುದುರೆಮುಖದಲ್ಲಿ. ಅದರಿಂದಾಗಿ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಮತ್ತೆ ನಾನು ನನ್ನ PUCಗೋಸ್ಕರ ಸೈಂಟ್ ಅಲೋಷಿಯಸ್ಗೆ ಹೋದೆ. ಸೈಂಟ್ ಅಲೋಷಿಯಸ್ಗೆ ಹೋದ ಮೇಲೆ ನನ್ನೊಬ್ಬ ಫ್ರೆಂಡ್ ಇದ್ದ, ಜೇಮ್ಸ್ ಅಂತೇಳಿ, ನನಗೆ ನೆನಪು ಮಾಡ್ಬೇಕು ನಾನು ಇಲ್ಲಿ. ಅವನಿಗೆ ಏರ್ಫೋರ್ಸ್ ಸೇರ್ಬೇಕಂತೇಳಿ ಮಹಾ ಹುಚ್ಚು, ಸೇರ್ಲೇಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟ, ತುಂಬಾ ಓದಿದ. ಅವನು ಬ್ಯಾಂಗ್ಳೂರ್ಗೆ ಎಕ್ಸಾಮ್ ಅಪ್ಲೈ ಮಾಡುವಾಗ, ಬ್ಯಾಂಗ್ಳೂರಲ್ಲಿ ಎಕ್ಸಾಮ್ ಆಗ್ತಿತ್ತು ಅವಾಗ, ಅಪ್ಲೈ ಮಾಡುವಾಗ ನನ್ನ ಹತ್ರ ಬಂದು ಹೇಳಿದ, ನವೀನ್ ಭಾಯ್, ಏನು ನನಗೊಬ್ಬನೇ ಹೋಗ್ಬೇಕಾಗ್ತದೆ ಬ್ಯಾಂಗ್ಳೂರಿಗೆ, ನೀವು ಕೂಡ ಅಪ್ಲೈ ಮಾಡಿ, ಇಬ್ಬರು ಒಟ್ಟಿಗೆ ಕೊಡುವ ಎಕ್ಸಾಮ್.
ಸೊ ನಾನು ಹೋದೆ, ಎಕ್ಸಾಮ್ ಕೊಟ್ಟೆ. ಏರ್ಫೋರ್ಸ್ ಅಲ್ಲ, ನನಗೆ ಇಬ್ಬರು ಅಲ್ಲಿ ಅಂಕಲ್ಗಳಿದ್ರು ನಮ್ದು, ಅವ್ರು ಹೇಳಿದ್ರು ನೈ ಬೇಟಾ ತುಮ್ ಜಾओ, ಏರ್ಫೋರ್ಸ್ ಬಹುತ್ ಬಡಿಯಾ ಜಾओ ಅಂತೇಳಿ, ಎಕ್ಸ್ ಸರ್ವಿಸ್ ಮೆನ್ ಅವ್ರು ಕೂಡ. ನಾನು ಹೋದಾಗ ಎಕ್ಸಾಮ್ ನಂದು ಕ್ಲಿಯರ್ ಆಯಿತು, ಅವಂದಾಗಲಿಲ್ಲ. ಸೊ ಐ ಗಾಟ್ ಮೈ ಕಾಲ್ ಲೆಟರ್ ಬಂದ ಮೇಲೆ ಕೂಡ ಐ ವಾಸ್ ರಿಯಲಿ, ನಾನು ಯೋಚನೆ ಮಾಡ್ತಿದ್ದೆ, ಹೋಗ್ಬೇಕಾ ಬೇಡವಾ, ಶಾಲೆ ಹ್ಯಾವ್ ಅ ಕರಿಯರ್ ಔಟ್ ಸೈಡ್, ತುಂಬಾ ಆಲೋಚನೆ. ಆ ಟೈಮಲ್ಲಿ ಗೊತ್ತು ನಿಮಗೆ 18-19 ಇಯರ್ಸ್ ಅಲ್ಲಿ ಏನು ತಲೆಗೆಲ್ಲ ಏನೆಲ್ಲ ಬರ್ತದೆ ಅಂತೇಳಿ. ಅದನ್ನು ನಾನು ನನ್ನ ತಲೆದಿಂಬಡಿಯಲ್ಲಿ ಇಟ್ಟಿದ್ದೆ, ನನ್ನ ಕಾಲ್ ಲೆಟರ್ ಅನ್ನು. ಅದು ನನ್ನ ಮಮ್ಮಿಗೆ ಸಿಕ್ಕಿತು. ಇದೇನು ಅಂತ ಕೇಳಿದ್ರು. ನಾನು ಹೇಳಿದೆ ಹೀಗೀಗೆ ಫೋರ್ಸಿಗೆ ಅಪ್ಲೈ ಮಾಡಿದ್ದೆಲ್ಲ, ಹೋಗಿದ್ದೆಲ್ಲ ಎಕ್ಸಾಮ್ ಕೊಡ್ಲಿಕ್ಕೆ, ನಾನು ಪಾಸ್ ಆಗಿದೆ, ನನಗೆ ಹೋಗ್ಬೇಕಂತ. ಮತ್ತೆ ಬ್ಯಾಂಗ್ಳೂರಲ್ಲಿ ನನ್ನನ್ನು ಬಿಡಲಿಕ್ಕೆ ಬಂದರು ತಂದೆ ತಾಯಿ. ನೋಡಿ, ನಾನು ಹೇಳ್ತಾ ಇರೋದು, ತಂದೆ ತಾಯಿ ಆ ಕಾಲದಲ್ಲಿ ಕೂಡ ಈ ಕಾಲದಲ್ಲಿ ಕೂಡ ನಮ್ಮ ಊರಲ್ಲಿ ಸೈನ್ಯ ಅಂದ್ರೆ ಏನು ಪ್ರತೀತಿ ಉಂಟಂತೇಳಿ ನಾನು ನಿಮ್ಗೆ ಮತ್ತೆ ಹೇಳ್ತೇನೆ. ನಾನು ನಿಮ್ಗೆ, ನನ್ನ ತಂದೆ 3 ಸಲ ನನ್ನ ಹತ್ರ ಕೇಳಿದ್ರು. ಟ್ರೈನ್ ಹತ್ತಿದ್ದೇನೆ ನಾನು, ಚೆನ್ನೈಗೆ ಹೊರಡ್ತಾ ಉಂಟು ಟ್ರೈನ್, ಹತ್ತಿದ್ದೇನೆ. 3 ಸಲ ನನ್ನ ಹತ್ರ ಕೇಳಿದ್ರು, ಮಗ ಪೋಡೆನಾ. ಆದ್ರೆ ನಾನು ಮನಸ್ಸು ಮಾಡಿಕೊಂಡಿದ್ದೆ, ಇಲ್ಲ ನನಗೆ ಹೋಗ್ಬೇಕು. ಪ್ರಾಬಬ್ಲಿ ಆವಾಗ ನನಗೆ ಬೇರೆ ಮತ್ತೆ ಐ ಡಿಂಟ್ ವಾಂಟ್ ಟು ಗೋ ಎನಿವೇರ್ ಎಲ್ಸ್. ಐ ಜಸ್ಟ್ ಥಾಟ್ ಎಸ್, ನಾನು ಕ್ಲಿಯರ್ ಮಾಡಿದ್ದೇನೆ, ಈಗ ಇದು ಒಂದು ಒನ್ಸ್ ಇನ್ ಅ ಲೈಫ್ ಟೈಮ್ ಚಾನ್ಸ್, ನಾನು ಹೋಗ್ತೇನೆ ಅಂತೇಳಿ ನಾನು ಟ್ರೈನ್ ಹತ್ತಿ. ಆದ್ರೂ ಕೂಡ ಒಂದು ಹೆತ್ತವರಿಗೆ ಎಲ್ಲೋ ಒಂದು ಚಿಂತೆ ಕಾಡ್ತಾ ಇರ್ಬೋದು. ಹೌದು, ಇರ್ತದೆ. ನೋಡಿ, ನಾನು ಡಿಫ್ರೆನ್ಸ್ ಹೇಳ್ತೇನೆ. ಕೆಲವು ಈಗ ರಾಜಸ್ಥಾನ್ ಹರಿಯಾಣ ಸೈಡ್ಗೆ ಹೋದ್ರೆ ಹಳ್ಳಿಗಳಲ್ಲಿ, ಇಡೀ ಹಳ್ಳಿಯಲ್ಲಿ 100 ಮಕ್ಕಳಿದ್ರಲ್ಲಿ 90 ಜನ ಡಿಫೆನ್ಸ್ ಅಲ್ಲಿ ಇರ್ತಾರೆ. ಅಲ್ಲಿ ಅವರಿಗೆ ತಮ್ಮ ಮಕ್ಕಳನ್ನು ಡಿಫೆನ್ಸ್ಗೆ ಕಳಿಸುವುದಂದ್ರೆ ಒಂದು ಗೌರವ. ಇಲ್ಲಿ ಅವರಿಗೆ ಮಕ್ಕಳನ್ನು ಡಿಫೆನ್ಸ್ಗೆ ಕಳಿಸುವುದಂದ್ರೆ ಹೆದರಿಕೆ. ದಟ್ ಈಸ್ ಓನ್ಲಿ ಡಿಫರೆನ್ಸ್ ನಾನು ನೋಡಿದ ಪ್ರಕಾರ, ಅಲ್ಲಿದ್ದು ಸೊಸೈಟಿಗೆ ಮತ್ತೆ ಇಲ್ಲಿದ್ದು ಸೊಸೈಟಿಗೆ. ಬಟ್ ವಿ ಆರ್ ಹಿಯರ್, ನಾವು ರಿಟೈರ್ ಆಗಿ ಬಂದಿದ್ದೇವೆ, ನಾವೀಗ ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದೇವೆ. ಗವರ್ಮೆಂಟ್ ಹಸ್ ಗಿವನ್ ಅಸ್ ಎ ಗುಡ್ ಲೈಫ್. ಮತ್ತೆ ಅದರೊಟ್ಟಿಗೆ ಆನರ್ ಅದು ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಯು ವಿಲ್ ಗೆಟ್ ಇಟ್ ಓನ್ಲಿ ಇನ್ ದ ಡಿಫೆನ್ಸ್. ಅಂಡ್ ಅದು ಸತ್ಯ ಹೇಳುದು, ಜನ ಹೇಳ್ತಾರಲ್ಲ ಸತ್ಯ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಇಲ್ಲಿಯೇ ಇಫ್ ವಿ ಮೇಂಟೈನ್ ಅವರ್ ಫ್ರೀಡಮ್, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಇಟ್. ತ್ಯಾಗ ನಾವು ಮಾಡಲೇಬೇಕು. ತಂದೆ ತಾಯಿಯನ್ನು ಬಿಟ್ಟು ಹೋಗ್ಬೇಕು. 18 ವರ್ಷ 19 ವರ್ಷಕ್ಕೆ ಮಕ್ಕಳು NDAಗೆ ಹೋಗ್ತಾರೆ, CDS ಕ್ಲಿಯರ್ ಮಾಡಿ ಹೋಗ್ತಾರೆ. ದೇ ಕಮ್ ಔಟ್ ಎಸ್ ಗುಡ್ ಪೀಪಲ್, ಜೆಂಟಲ್ಮೆನ್ ವಿತ್ ಲಾಟ್ ಆಫ್ ಡಿಸಿಪ್ಲಿನ್. ದೇ ಹ್ಯಾವ್ ಸೆನ್ಸ್ ಆಫ್ ಟೈಮಿಂಗ್, ವೇರ್ ಟು ರೀಚ್, ವೆನ್, ಹೌ ಟು ಟಾಕ್ ಟು ಪೀಪಲ್, ಎಲ್ಲ ಉಂಟು ಅವರಿಗೆ ಅಲ್ವಾ. ಡಿಫೆನ್ಸ್ ನಿಮ್ಮನ್ನು ಮೋಲ್ಡ್ ಮಾಡಿ ಫ್ರಮ್ ಎ ಮ್ಯಾನ್, ಇಟ್ ಮೇಕ್ಸ್ ಯು ಜೆಂಟಲ್ಮನ್. ಸೊ ದಿಸ್ ಇಸ್ ಮೈ ಇಶ್ಯೂ ಅಬೌಟ್ ದೆನ್. ಓಕೆ, ಟ್ರೈನಿಂಗ್ ಸೆಂಟರ್ ಟಫ್, ನಾನು ಹೇಳಿದಲ್ಲ, ಟ್ರೈನಿಂಗ್ ಸೆಂಟರ್ಸ್ ಆರ್ ಆಲ್ವೇಸ್ ಟಫ್. ಬಿಕಾಸ್ ಐ ವಾಸ್ ಅ ಸ್ಪೋರ್ಟ್ಸ್ ಮ್ಯಾನ್, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ. ಅದಕ್ಕೆ 13 ಕಿಲೋಮೀಟರ್ ಬೆಳಿಗ್ಗೆ ಎದ್ದು ಓಡುದಂದ್ರೆ ಐ ಡಿಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ಆದ್ರೆ ಕೆಲವರಿಗೆ ಪ್ರಾಬ್ಲಮ್ಸ್ ಇತ್ತು, ಯಾರು ಜೀವನದಲ್ಲಿ ಯಾವತ್ತೆದ್ದು ಬೆಳಿಗ್ಗೆ ಓಡಲಿಲ್ಲ ಅವರಿಗೆ ಪ್ರಾಬ್ಲಮ್ಸ್ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಫಸ್ಟ್ ಡೇ 4 ಕಿಲೋಮೀಟರ್ ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ರು. ಬಟ್ ನಾನು ನೋಡಿದ ಪ್ರಕಾರ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದಿದ್ದವರು ಟ್ರೈನಿಂಗ್ ಎಂಡಿಗೆ ಬರುವಾಗ 13 ಕಿಲೋಮೀಟರ್ ನನಗಿಂತ ಮೊದಲು ಓಡಿ ಮುಗಿಸ್ತಿದ್ರು. ಸೊ ವಿ ವೆಂಟ್ ದೇರ್, ವಿ ಗಾಟ್ ಟ್ರೈನ್ಡ್ ಇನ್ ಎವ್ರಿಥಿಂಗ್. PT ಇರ್ಬೋದು, ಪೆರೇಡ್ಸ್ ಇರ್ಬೋದು, ಫೈರಿಂಗ್ ಇರ್ಬೋದು, ಸ್ಟ್ರಾಟಜಿ ಮೇಕಿಂಗ್ ಇರ್ಬೋದು, ಟೆಕ್ನಿಕಲ್ ನಾಲೆಜ್ ಇರ್ಬೋದು, ಎಲ್ಲದರಲ್ಲಿ ನಾವು ಟ್ರೈನ್ ಆಗಿ ಬಂದೆವು. ಇವತ್ತು ವಿ ಆರ್ ಏಬಲ್ ಟು ಫೇಸ್ ದ ವರ್ಲ್ಡ್. ವಿ ಕ್ಯಾನ್ ಫೇಸ್ ಎನಿಬಡಿ. ಯಾಕಂದ್ರೆ ದಟ್ ಡೈಲೆಮಾ ಇನ್ ಲೈಫ್ ಇರ್ತದಲ್ಲ, ದಟ್ ಡಿಫೆನ್ಸ್ ರಿಮೂವ್ಸ್ ಔಟ್ ಆಫ್ ಯು. ದೇರ್ ಇಸ್ ನೋ ಡೈಲೆಮಾ ಇನ್ ಲೈಫ್. ಡೈಲೆಮಾ ಇದ ಅಂತೇಳಿ ಏನೂ ಇಲ್ಲ. ದೇರ್ ಇಸ್ ಓನ್ಲಿ ಒನ್ ವೇ, ವಾಕ್ ಆನ್ ಇಟ್, ಸ್ಯಾಕ್ರಿಫೈಸ್, ಬಿ ಹ್ಯಾಪಿ, ಅಷ್ಟೇ. ಮತ್ತೊಂದು ವಿಷಯ ಸರ್, ಎಜುಕೇಶನ್ ಆಗ ಏನಾಯ್ತು, ಈಗ ಸಹ ಎಜುಕೇಶನ್ ಇದೆ. ಈಗ ಜಾಸ್ತಿಯಾಗಿ ನಿಮ್ಗೆ ಎಜುಕೇಶನ್ ಮಾಡ್ತಾ ನಿಮ್ಗೆ ಇಂಟ್ರೆಸ್ಟ್ ಬಂದು ಯಾರ ಒಂದು ಮಿತ್ರ ಒಂದು ಉತ್ತೇಜಿಸಿದ ತಾವು ಕೂಡ ಹೋಗಿ. ಈಗ ಇಲ್ಲ, ಈಗ ನಾನೊಬ್ಬ ಇಂಜಿನಿಯರಿಂಗ್ ಆಗಬೇಕು, ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಎಲ್ಲ NMC IT ಕಂಪನಿಗೆ ಸೇರಬೇಕು, ಎಲ್ಲರ ಕಾನ್ಸಂಟ್ರೇಷನ್ ಅದರ ಮೇಲೆ ಇರುತ್ತದೆ. ಎಜುಕೇಶನ್ ಅನ್ನು ಮೇನ್ ಪರ್ಪಸ್ ಆಗಿ ಮಾಡ್ತಾರೆ. ನೋಡಿ, ಇದು ಪರ್ಪಸ್ ಅಲ್ಲ, ಇದು ಪುಟ್ಟಿಂಗ್ ಪ್ರೆಷರ್ ಆಫ್ ಎಜುಕೇಶನ್ ಆನ್ ಚಿಲ್ಡ್ರನ್. ನಾನು ನನ್ನ ಮನೆಯಲ್ಲಿ SSB ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತೇನೆ. ಏನಾಗ್ತದೆ ಅಂದ್ರೆ, ಮಕ್ಕಳು ನೋಡ್ತಾರೆ ಬಾರ್ಡರ್ ಅಂತ ಮೂವೀಸ್ ನೋಡ್ತಾರೆ, ಒಂದು ಸ್ವಲ್ಪ ವಾರ್ ಮೂವೀಸ್ ಎಲ್ಲ ಇಂಗ್ಲೀಷಲ್ಲಿ ನೋಡ್ತಾರೆ. ನಾನು ಕೂಡ ಡಿಫೆನ್ಸಿಗೆ ಸೇರ್ಬೇಕಂತೇಳಿ ಮನಸ್ಸು ಮಾಡ್ತಾರೆ. ಓಕೆ, ಗುಡ್. ಡಿಫೆನ್ಸ್ ಇದು ಒಂದು ಪಾಯಿಂಟ್ ಉಂಟು, ನೀವು ಪೂರ್ಣ ಅಂಗವಾಗಿರಬೇಕು. ನಿಮ್ಮ ನೀಸ್ ಕೂಡ ನಾಕ್ ಆದರೆ, ಇಲ್ಲದ್ರೆ ಫ್ಲಾಟ್ ಫುಟ್ ಇದ್ರೆ ನಿಮ್ಗೆ ಡಿಫೆನ್ಸ್ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಅದು. ಸೆಕೆಂಡ್,
ನೀವು SSB ಎಕ್ಸಾಮ್ ಕೊಡ್ಲಿಕ್ಕೆ ಹೋಗುವಾಗ ಅಂದ್ರೆ ಯಾವುದೇ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗುವಾಗ ನಿಮ್ಮ ಮನಸ ವಾಚ ಕರ್ಮಣ ಅಂತ ಹೇಳ್ತೇವೆ ನಾವು. ಮಾತಾಡೋದು, ಯೋಚನೆ ಮಾಡೋದು ಮತ್ತೆ ಆಕ್ಷನ್ ನಿಮ್ಮದು ಅದು ಒಂದೇ ಇರಬೇಕು. ಅದಕ್ಕೋಸ್ಕರ ಅಲ್ಲಿ ಸೈಕ್ಯಾಟ್ರಿಸ್ಟ್ಗಳು ಕೂತು ನಿಮ್ಮನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅದಕ್ಕಿಂತ ಮೊದಲೊಂದು ಎಕ್ಸಾಮ್ ಇರ್ತದೆ, ದಟ್ ಇಸ್ 5 day process, ಅದು ಬಿಡಿ. ಅದಕ್ಕಿಂತ ಮೊದಲೊಂದು ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಅಲ್ಲಿ ಯು ಆರ್ ಆಸ್ಕ್ಡ್ ಈಚ್ ಅಂಡ್ ಎವ್ರಿಥಿಂಗ್ ಅಬೌಟ್ ದ ಹೋಲ್ ಥಿಂಗ್ಸ್ ಇನ್ ದ ವರ್ಲ್ಡ್. ಜನರಲ್ ನಾಲೆಜ್ ಇಂದ ಹಿಡಿದು ಮಿಲಿಟರಿ ಆಪ್ಟಿಟ್ಯೂಡ್ ಇಂದ ಹಿಡಿದು ರೀಸನಿಂಗ್ ಇಂದ ಹಿಡಿದು ಎಲ್ಲವನ್ನು ನಿಮಗೆ ಕೇಳ್ತಾರೆ. ಅದಕ್ಕೆ ಪ್ರಿಪ್ರೇಷನ್ ಬೇಕು. ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಮಾಡುವಾಗ ಅವರಿಗೆ ಆಗೋದಿಲ್ಲ, ಇಲ್ಲದ್ರೆ ಫೈನಲ್ ಇಯರಲ್ಲಿ ಇರುವಾಗ ಅವರಿಗೆ ಆಗೋದಿಲ್ಲ. ಅವರು 1-2 ತಿಂಗಳು ಬರ್ತಾರೆ ನಮ್ಮ ಹತ್ರ. ಅಷ್ಟೊತ್ತಿಗೆ ಮನೆಯಿಂದ ಪ್ರೆಷರ್ ಸ್ಟಾರ್ಟ್ ಆಗ್ತದೆ, ಇಷ್ಟು ಖರ್ಚು ಮಾಡಿದ್ದೇವೆ, ಇಷ್ಟು ವರ್ಷ ಓದಿದ್ದಿ, ಕೆಲಸ ಹುಡುಕು ಅಂತೇಳಿ. ಈಗ ನನ್ನೊಬ್ಬ ಟ್ರೈನಿ ಇದ್ದಾನೆ ಬ್ಯಾಂಗ್ಳೂರಲ್ಲಿ, ಈಸ್ ನಾಟ್ ಹ್ಯಾಪಿ. ಐ ರಿಸೀವ್ಡ್ ಅ ಮೆಸೇಜ್ ಟುಡೇ, ಸರ್ ಐ ಆಮ್ ನಾಟ್ ಹ್ಯಾಪಿ ಸರ್, ಐ ಡೋಂಟ್ ವಾಂಟ್ ಟು ಲಿವ್. I tell you, this is the truth. I got a message today itself and I called him. I told him, don't talk like this here, this is not the way. ಏನ್ ಮಾಡ್ತಾರೆ? ಸೊ ದೀಸ್ ಪೀಪಲ್ ಗೋ ಟು ಬ್ಯಾಂಗ್ಳೂರ್ ಮುಂಬೈ ಆರ್ ಎನಿವೇ, ಎಲ್ಲಾದ್ರೂ ಹೋಗ್ಲಿ. ಹೋದ ಮೇಲೆ ಅಲ್ಲಿ ಒಂದು 25,000 ಕೆಲಸ ಸಿಕ್ಕಿದ ಮೇಲೆ ಅವರಿಗಿರುವ ಇಂಟ್ರೆಸ್ಟ್ ಉಂಟಲ್ಲ, ಅದು ಮೆಲ್ಲ ಡಿಕ್ರೀಸ್ ಆಗ್ತಾ ಡಿಫೆನ್ಸ್ ಇಸ್ ಜಸ್ಟ್ ಸೈಡ್ ಶೋ ಪೀಸ್ ಅಷ್ಟೇ. ಬೇರೆಯವರಿಗೆ ಹೇಳ್ಬೋದು ಹೌದು ಅವರು ನಾನು SSB ಅಟೆಂಡ್ ಮಾಡಿದ್ದೇನೆ ಮಾರೆ ಅಂತ ಹೇಳಿ, ಬಟ್ ಅದು ಕಂಟಿನ್ಯೂಷನ್ ಮಾಡೋದಿಲ್ಲ, ಅವರು ಅದರ ಹಿಂದೆ ಬೀಳುವುದಿಲ್ಲ. ಇಟ್ಸ್ ನಾಟ್ ಅ ಈಸಿ ಪ್ರಾಸೆಸ್. ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್, ಕೀಪ್ ಆನ್ ಪ್ರಾಕ್ಟೀಸಿಂಗ್, ಕೀಪ್ ಆನ್. ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ನೀವು ಮೇಂಟೈನ್ ಮಾಡಬೇಕಲ್ವಾ. ನಾನು ಕೂಡ ಈಗ ಮಾಡ್ತಾ ಇದ್ದೇನೆ. ಕೆಲವರು ಮಕ್ಕಳು ಬರ್ತಾರೆ ನನ್ನ ಹತ್ರ, ಸಮ್ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಆದರೆ ಕೆಲವರಿಗೆ ಮತ್ತೆ ಮನೆಯಲ್ಲಿ ಕೇಳಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಪಪ್ಪ ಮಮ್ಮಿಗೆ ಗೊತ್ತಿಲ್ಲ ನಾನು ಡಿಫೆನ್ಸ್ ಸೇರಬೇಕು. ಸೊ ನಾವು ಕೂಡ ಮತ್ತೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ದ ಥಿಂಗ್ ಇಫ್ ಪೇರೆಂಟ್ಸ್ ಕಮ್ ಟು ನೋ ದಟ್ ಆನರ್ ಇಸ್ ಎವ್ರಿಥಿಂಗ್, ಆನರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮನಿ. ಆ್ಯಂಡ್ ನಾನು ಹೇಳಿದೆಲ್ಲ ಕಾನ್ಸೆಪ್ಟ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೇವೆ ನಾವು. ಇಲ್ಲಿದ್ದು ಜನರಲ್ಲಿ ಇಟ್ ಇಸ್ ವೆರಿ ಡೇಂಜರಸ್, ಬಟ್ ಅವ್ರು ಯೋಚನೆ ಮಾಡೋದಿಲ್ಲ. ಆಕ್ಸಿಡೆಂಟಲ್ಲಿ ಜನ ಸಾಯುವವರು, ಯಂಗ್ ಮೆನ್ ಸಾಯುವವರು, ರಸ್ತೆ ಬದಿಯಲ್ಲಿ ನಡೀತಾ ಸಾಯುವವರು, ಹೇಳಬಾರ್ದು ಲವ್ ಫೇಲ್ಯೂರ್ ಆಗಿ ಸೂಸೈಡ್ ಮಾಡುವವರು ಯೂತ್. ಇದಕ್ಕಿಂತ ತುಂಬಾ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಜನ ಯೂತ್ ಆರ್ಮಿಯಲ್ಲಿ ಸಾಯ್ತಾರೆ. ಆದ್ರೂ ಕೂಡ ಪೇರೆಂಟ್ಸ್ ಹೆದರಿಕೆ, ಬೈಕ್ ತೆಗೆದುಕೊಡುವಾಗ ಹೆದರಿಕೆ ಇರುವುದಿಲ್ಲ, ಬಟ್ ಡಿಫೆನ್ಸ್ಗೆ ಹೋದ್ರೆ ಹೆದರಿಕೆ. ವೇರ್ ದೇ ನೋ ದಟ್ purchasing a bike and riding a bike at that age is more dangerous than being in the army. ಅಲ್ವಾ? ಈಗ ಏನಾಗ್ತದೆ ಅಂದ್ರೆ, ವೈ ಡು ಯು ವೇಸ್ಟ್ ಯುವರ್ ಲೈಫ್ ಹಿಯರ್, ಯುವರ್ ಯೂತ್ ಹಿಯರ್, ಯು ಗಿವ್ ಇಟ್ ಎಟ್ ದ ಬಾರ್ಡರ್ಸ್ ಯಾರ್. ಅಟ್ ಲೀಸ್ಟ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ಫಾರ್ ಅ ಕಾಸ್. ಒಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರಿ. ಎಲ್ಲಾದ್ರೂ ಆದ್ರೆ ಆ ಥರ ಆಗುದಿಲ್ಲ. ಬಿಕಾಸ್ ತುಂಬಾ ಜನ ಇದ್ದಾರೆ ಆರ್ಮಿಯವರು ನೋಡಿ. ಇಫ್ ಯು ಲುಕ್ ಎಟ್ around India, you will find so many people in the army who have very beautifully completed their tenure. They have come back, hinde bandiyare, and they are working, leading organizations ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ಒಂದು ತಂದೆ ತಾಯಿಗಳ ಮನಸ್ಸಿಂದ ಹೋಗಬೇಕು. ಡಿಫೆನ್ಸ್ ಅಂದ್ರೆ ಇಟ್ ಇಸ್ ಡೇಂಜರಸ್ ಟು ಲೈಫ್, ದೇ ಆರ್ ಫಾರ್ ಅವೇ, ದೀಸ್ ಆಲ್ ಥಿಂಗ್ಸ್ ಹ್ಯಾಪನ್ ಮ್ಯಾಮ್, or sir, whatever it happens. Okay sir, ನಂದು ನೆಕ್ಸ್ಟ್ ನಿಮ್ದು ಒಂದು ಕೇಳಬೇಕಂತ ಹೇಳಿ, 1990 ಜಾಯಿನ್ ಆಗ್ತೀರಿ. 2010 ಅಂದ್ರೆ ಕಳೆದ 9 ವರ್ಷಗಳ ಹಿಂದೆ ತನಕ ಟಿಲ್ 2010 ವರೆಗೆ ಸುದೀರ್ಘವಾಗಿ 20 ವರ್ಷಗಳ ಸೇವೆಗೈತೀರಿ ಏರ್ ಫೋರ್ಸ್ ಅಲ್ಲಿ. ಏರ್ ಫೋರ್ಸ್ ಅಂದ್ರೆ ಕೆಲವು ಜನರಿಗೆ ಗೊತ್ತಿಲ್ಲ, ನಮ್ಮಲ್ಲಿ ಫೋರ್ಸ್ ಅಲ್ಲಿ ಒಂದು ವಾಯುಸೇನೆ, ಭೂಸೇನೆ ಸೇನೆಗಳು ತುಂಬಾ ಇದೆ. ಏರ್ ಫೋರ್ಸ್ ಅಂದ್ರೆ ಜನರಿಗೆ ಸ್ವಲ್ಪ ಕಲ್ಪನೆ ಕಮ್ಮಿ ಏರ್ ಫೋರ್ಸ್ ನ ಬಗ್ಗೆ. ಆದ್ರೂ ಕೂಡ ತಾವು 1932 IAF ಇಂಡಿಯನ್ ಏರ್ ಫೋರ್ಸ್ ಅಕ್ಟೋಬರ್ 8ರಂದು 1932 ಸ್ವತಂತ್ರ ಪೂರ್ವದಲ್ಲಿ ಒಂದು ಸ್ಟಾರ್ಟ್ ಆದಂತ ರಾಯಲ್ ಏರ್ ಫೋರ್ಸ್ ಅಂತ ಹೇಳ್ತಿದ್ರು IAF ಅನ್ನೋದು. ಅಂದಿನಿಂದ ಇವತ್ತು ಕೂಡ ಒಂದು ಸೇನೆಯ ನಮ್ಮ ಅಂಗವಾಗಿದೆ ಭಾರತದ. 20 ವರ್ಷಗಳು ಸುದೀರ್ಘವಾಗಿ ಸೇವೆ ಮಾಡಿದ್ರಿ. ತಮ್ಮ ದಿನಚರಣೆ ಏರ್ ಫೋರ್ಸ್ ಅಲ್ಲಿ ಹೇಗಿತ್ತು ಸರ್? ಅಲ್ಲಿ ಏರ್ ಫೋರ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ನಮ್ಮ ಒಂದು ವೀಕ್ಷಕರಿಗೆ ಅದರ ಬಗ್ಗೆ ನೋಡಿ. ಯಾವುದೇ ಫೋರ್ಸ್ ಇರಲಿ, ನಾಟ್ ಓನ್ಲಿ ಏರ್ ಫೋರ್ಸ್, ಯಾವುದೇ ಫೋರ್ಸ್ ಇರಲಿ, ಒತ್ತು ಕೊಡುವುದು ಡಿಸಿಪ್ಲಿನ್ಗೆ. ಅದರಲ್ಲಿ ಒಂದು ತುಂಬಾ, ನೀವು ಬೆಲ್ಗಾಂ ಸಾಂಬ್ರಾ ಯೂನಿಟಿಗೆ ಹೋದರೆ ಅಲ್ಲಿ ಒಂದು ಬೋರ್ಡ್ ಉಂಟು, a person who knows how to obey knows how to command. ಯಾರಿಗೆ ಮಾತನ್ನು ಅನುಸರಿಸಲಿಕ್ಕೆ ಬರ್ತದೋ
ಅವನಿಗೆ ಲೀಡ್ ಮಾಡಲಿಕ್ಕೆ ಕಮಾಂಡ್ ಮಾಡಲಿಕ್ಕೆ ಬರ್ತದೆ ಹ್ಮ್. ಯಾವಾಗಲೂ. ಸೊ ಡಿಸಿಪ್ಲಿನ್ ಇಸ್ ದ ಮೇನ್ ಥಿಂಗ್ ಆಫ್ ದೀಸ್ ತ್ರೀ. ದರ್ ಇಸ್ ನೋ ಕ್ವೆಶ್ಚನಿಂಗ್, ಯು ಕೆನಾಟ್ ಕ್ವೆಶ್ಚನ್, ಬಿಕಾಸ್ ನಿಮಗೆ ಆರ್ಡರ್ ಮಾಡುವವರು ನಿಮ್ಮ ಜಾಗದಿಂದಲೇ ಮೇಲೆ ಹೋದವರು, ದೇ ನೋ ಬೆಟರ್. ಆ್ಯಂಡ್ ಯು ಆರ್ ಗಿವನ್ ರ್ಯಾಂಕ್ಸ್ ಫಾರ್ ದಟ್ ಸೇಮ್ ಥಿಂಗ್. ರ್ಯಾಂಕ್ಸ್ ಕೂಡ ನಿಮಗೆ, ಈಗ ನಾನು ಮಿಡ್ ರ್ಯಾಂಕ್ ನಾವು, ಐ ಆಮ್ ನಾಟ್ ದಿಸ್ ಒನ್ ಹೈ ರ್ಯಾಂಕ್ ಆರ್ ಸಮಥಿಂಗ್ ಲೈಕ್ ದಟ್. ಒನ್ ನೋಡಿ, ಸೂಜಿ ಇದ್ದಾಗುವ ಕೆಲಸ ತಲ್ವಾರಿಂದ ಆಗುದಿಲ್ಲ ಅಂತೇಳಿ ಹೇಳ್ತಾರೆ, ಖಂಡಿತ. ಹೌದಾ? ಸೊ every rank has got a part to play in a defense force, but that rank has to be kept in discipline. ಆಯ್ತಾ? ಲಾಜಿಕಲ್ ಯಾವ್ದಾದ್ರು ಡಿಸಿಷನ್ ತಗೊಂಡ್ರೆ ಯಾವ್ದು, ಇಟ್ ಈಸ್ ಆಲ್ವೇಸ್ ಲಾಜಿಕಲ್. ಐ ಆಮ್ ಟೆಲಿಂಗ್ ಯು, ನನ್ನ ಬಾಸ್ಗಳು ಇಷ್ಟು 20 ವರ್ಷದಲ್ಲಿ ತಗೊಂಡ ಇದರಲ್ಲಿ ಡಿಸಿಷನ್ಸ್ ಅಲ್ಲಿ ಯಾವುದು ನನಗೆ ಇವತ್ತು ತನಕ ಇಲ್ಲಾಜಿಕಲ್ ಅಂತೇಳಿ ಕಾಣಲಿಲ್ಲ. ಓಕೆ, ದ ಲವ್ ಇಸ್ ಮೋರ್ ದೇರ್. ಡಿಸಿಪ್ಲಿನ್ ಇರುವಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ, ಅದು ತೋರಿಸುವುದಿಲ್ಲ. ದ್ಯಾಟ್ ಇಸ್ ಅ ಥಿಂಗ್. ಸಿ, ಈಗ ನೀವು ನನ್ನ ಹತ್ರ ಕೇಳಿದ್ರಿ, ಈ 20 ವರ್ಷದಲ್ಲಿ ನೀವು ಏನು ಅಂದರೆ ಅಲ್ಲಿದ್ದು ಏರ್ಫೋರ್ಸ್ ಅಂದರೆ ವಾಟ್ ಡಿಡ್ ಯು ಫೀಲ್ ಅಂತೇಳಿ. ಐ ಟೆಲ್ ಯು, ಏರ್ಫೋರ್ಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸರ್ವಿಸಸ್ ಇನ್ ಇಂಡಿಯಾ ನಾವು. ಇಂಡಿಯಾ, ಓಕೆ, ಒನ್ ಆಫ್ ದ ಮೋಸ್ಟ್ ಟೆನ್ಷನ್ ಫ್ರೀ ಸರ್ವಿಸಸ್ ಇನ್ ಇಂಡಿಯಾ and the most honorable services in India. ಯಾಕಂದ್ರೆ we have got a glorious past. Air Force has got a very glorious past. It is not just you look at Surya Kiran flying beautifully and say wow, adalla. The whole of Air Force is wow. Okay, technical, non-technical, flying, ನಮ್ಮಲ್ಲಿ ತುಂಬಾ ಬ್ರಾಂಚಸ್ ಉಂಟು, ಮೆಟ್ರೋಲಜಿ ಉಂಟು, ಲಾಜಿಸ್ಟಿಕ್ಸ್ ಉಂಟು. We all, because of the discipline, we work together. And because of that, ಇವತ್ತು ನಮ್ಮ ಏರ್ಫೋರ್ಸ್ಗೆ ಕಣ್ಣು ತೆರೆದು ನೋಡುವಂಥ ಏರ್ಫೋರ್ಸ್ಗಳು ಲೋಕದಲ್ಲಿ ತುಂಬ ಕಡಿಮೆ. ಆ ಲೆವೆಲ್ಗೆ ನಾವು ಮುಟ್ಟುತ್ತಾ ಕೂಡ ಇದ್ದೇವೆ. ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಕೂಡ ತುಂಬ ಆಗಿದೆ. ನನ್ನ ಈ 20 years ಪೀರಿಯಡಲ್ಲಿ ದರ್ ಇಸ್ ಅ ಲಾಟ್ ಆಫ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿದೆ, ತುಂಬ ಆಗಿದೆ, ಸ್ವಲ್ಪ ಅಲ್ಲ, ತುಂಬ ಆಗಿದೆ. ಆ್ಯಂಡ್ ನೌ ವಿ ಆರ್ ರಿಯಲಿ ವೆರಿ ಮಚ್ ಕೇಪಬಲ್ ಬಿಕಾಸ್ ಆಫ್ ಅವರ್ ಫ್ರೆಂಡ್ ಕಂಟ್ರೀಸ್. ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ವಿ ಹ್ಯಾವ್ ಬಿಕಮ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ವಿ ಆರ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ಓಕೆ, ಎಸ್, ಉಂಟು ಇಲ್ಲಿನ ಹಾಗೆ ಸಿವಿಲ್ ಲೈಫ್ ಹಾಗೆ ಯು ಕೆನಾಟ್ ಲೀವ್ ಎವ್ರಿಥಿಂಗ್ ಟು ಚಾನ್ಸ್ ಆ್ಯಂಡ್ ಬಿ ಇನ್ಡಿಸಿಪ್ಲಿನ್ಡ್ ಅಲ್ವಾ? 10 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕಿದ್ರೆ ಇಲ್ಲಿ 10 ಕಾಲಕ್ಕೆ ಹೋದ್ರೂ ಏನೂ ಆಗೋದಿಲ್ಲ. ಆದರೆ ಅಲ್ಲಿ ಇಟ್ ಇಸ್ ಟೇಕನ್ ಆಸ್ ಅ ವೆರಿ ಸೀರಿಯಸ್ ಒಫೆನ್ಸ್. ಕಮಿಂಗ್ ಲೇಟ್ ಆರ್ ಬೀಯಿಂಗ್ ಆಬ್ಸೆಂಟ್ ಫ್ರಮ್ ಡ್ಯೂಟಿ, ಇಟ್ ಇಸ್ ಟೇಕನ್ ಆಸ್ ಅ ವೆರಿ ಸೀರಿಯಸ್ ಒಫೆನ್ಸ್. ಸೊ the main thing I saw is discipline. The second thing I saw in Air Force is love. That love I miss in my civil life. ನೀವು ಅಲ್ಲಿ ನೋಡಿ, ಯಾರ್ದಾದ್ರೂ ಒಬ್ಬರದು ತಾಯಿ, ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಮೆಸೇಜ್ ಬಿಡ್ತಾನೆ ಅವ್ನು, ನನ್ನ ತಾಯಿಗೆ ಹುಷಾರಿಲ್ಲ ಮಾರ, 1 ಬಾಟಲ್ ಬ್ಲಡ್ ಬೇಕು, ಬಿ ಪಾಸಿಟಿವ್ ಅಂತೇಳಿ ಒಂದು ಮೆಸೇಜ್ ಬಿಡ್ತಾನೆ. ಫಾರ್ ಎಕ್ಸಾಂಪಲ್, ಯು ವಿಲ್ ಫೈಂಡ್ ಹಾಫ್ ದ ಯೂನಿಟ್ ದೇರ್, 100 ಜನ ಅಲ್ಲಿ ನಿಂತ್ಕೊಂಡಿರ್ತಾರೆ, ನಂದು ತಗೊಳ್ಳಿ ಅಂತೇಳಿ. ಬಿಕಾಸ್ ಅಲ್ಲಿ ಏನಂದರೆ, ಅಲ್ಲಿ ನಾವೆಲ್ಲ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತೇವೆ. ಅಲ್ಲಿ ನಮ್ಮ ಪರಿವಾರ ಎಲ್ಲರೂ ಅವರೇ. ಬಿಹಾರದವ, ಹಿ ಈಸ್ ವಿತ್ ಮೀ, ಹಿ ಈಸ್ ಮೈ ಫ್ರೆಂಡ್, ಹಿ ಈಸ್ ಮೈ ಬಡ್ಡಿ. ಐ ಹ್ಯಾವ್ ಟು ಬಿಲೀವ್ ಹಿಮ್ ವಿತ್ ಮೈ ಲೈಫ್. ಅವನು ನನ್ನನ್ನು ಬಿಲೀವ್ ಮಾಡ್ತಾನೆ. ಮತ್ತು ಈ ಸಣ್ಣ ಪುಟ್ಟ ವಿಷಯಗಳು, ಈ ಸಿವಿಲ್ ಸೊಸೈಟಿಯಲ್ಲಿ ಇರುವಂಥ ವಿಷಯಗಳು ಅಲ್ಲಿಲ್ಲ. ನಾನು ಸ್ಟ್ರೈಟ್ ಅವೇ ಹೇಳ್ತೇನೆ, ವಿ ಆರ್ ಆಲ್ ಒನ್ ದೇರ್ ಬಿಕಾಸ್ ವಿ ಆರ್ ಇನ್ಸೈಡ್ ಅ ಕಾಂಪೌಂಡ್. ವಿ ಹ್ಯಾವ್ ಟು ಲಿವ್ ಟುಗೆದರ್. ನಾವು ಒಟ್ಟಿಗೆ ಇರಬೇಕು. ಅವನ ಮಕ್ಕಳು ನನ್ನ ಮಕ್ಕಳು, ನನ್ನ ಮಕ್ಕಳು ಅವನ ಮಕ್ಕಳು. That is the way we run life there. That is why I told you love. Even our bosses. Our first ನೋಡುದು ಏನಂದ್ರೆ, how do I keep this person happy so that he works? ಇಲ್ಲಿ ನಾನು ನೋಡಿದೆ, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ಕಾರ್ಪೊರೇಟ್ ಆಲ್ಸೋ. ನಾನು ಹೇಳಿದಲ್ಲ, ವೆನ್ ಐ ಲೆಫ್ಟ್ ಆ್ಯಂಡ್ ಕೇಮ್, ನಾನು ಬಿಗ್ ಬಜಾರ್ಗೋಸ್ಕರ ಕೆಲಸ ಮಾಡಿದ್ದೆ. ಸೀನ್ ಇನ್ ಕಾರ್ಪೊರೇಟ್ ಲೈಫ್ ಆಲ್ಸೋ. ಐ ಡೋಂಟ್ ಸೇ ಬಿಗ್ ಬಜಾರ್ ಇಸ್ ಬ್ಯಾಡ್, ಬಟ್ ವಿ ಕೆನಾಟ್ adjust to that sort of life. Because this corporate life is too hectic. And yes, while compared to other government organizations, private ನಿಮಗೆ ಗೊತ್ತುಂಟು ಹೇಗೆ ಅಂತ ಹೇಳಿ. ಬಟ್ Air Force is Air Force. All 3 types of jobs ನಾನು ನೋಡಿದೆ ಈಗ. Air Force is Air Force and I don't know. Okay. Really. ಇದರ ಬಗ್ಗೆ ಇನ್ನಷ್ಟು ನಿಮ್ಮಿಂದ ಮಾಹಿತಿ ಬಯಸ್ತೇನೆ ಸರ್. ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ವಿರಾಮದ ನಂತರ ಇನ್ನಷ್ಟು ಒಂದು ಚರ್ಚೆ ವಿಶ್ಲೇಷಣೆ ಮಾಡೋಣ ನಮ್ಮ ಸರ್ಜನ್ ನವೀನ್ ಅಮ್ಮಣ್ಣರ ಜೊತೆಗೆ. ಮಾತೃ ಜಯ ಸಲಾಂ.
ವೀಕ್ಷಕರೇ, ವಿರಾಮದ ನಂತರ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇದ್ದರು ಸರ್ಜೆಂಟ್ ನವೀನ್ ಅಮ್ಮಣ್ಣರವರು. ಅವರನ್ನು ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸರ್ಜೆಂಟ್ ಅವರೇ, ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಬಗ್ಗೆ ನನಗೆ ಒಂದು ಹೆಮ್ಮೆ ಇದೆ. ನೀವು QRT ಕಮಾಂಡ್ ಗರುಡದಲ್ಲಿ ಫಸ್ಟ್ ಟ್ರೈನ್ ಬ್ಯಾಚ್ ಅಲ್ಲಿ ನೀವು ಟ್ರೈನ್ ಆಗಿದ್ರಿ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ. ಅದು ನಮಗೂ ಹೆಮ್ಮೆ, ನಿಮ್ಗೂ ಹೆಮ್ಮೆ, ಕರಾವಳಿಗೂ ಹೆಮ್ಮೆ. ಇದರ ಬಗ್ಗೆ ಏನು ಸರ್ ಅದು ಗರುಡ ಫೋರ್ಸ್ QRT ಕಮಾಂಡ್? ಇದು ಏನು ಕಮಾಂಡೋ ಕೋರ್ಸ್ ಅಂತ ಹೇಳಿ ನಾನು ಹೇಳ್ತೇನೆ ಅಂತ ಹೇಳಿ. ಈ ಕಮಾಂಡೋ ಕಮಾಂಡೋಸ್ ಅಂದ್ರೆ ಮೊದಲು SPG NSG ಅವರೇ ಇದ್ದದ್ದು. ಏರ್ಫೋರ್ಸ್ ಅಲ್ಲಿ ಇದರದ್ದು ಯಾವ ಕಮಾಂಡೋ ಕೋರ್ಸಸ್ ಇರಲಿಲ್ಲ. ಯಾಕಂದ್ರೆ ಏರ್ಫೋರ್ಸ್ ಸ್ಟೇಷನ್ಸ್ ಅನ್ನು ಗಾರ್ಡ್ ಮಾಡುವವರು ಎಕ್ಸ್ ಆರ್ಮಿ ಅವರು, ಆರ್ಮಿಯಿಂದ ರಿಟೈರ್ ಆಗಿ ಬಂದ DSC ಅಂತೇಳಿ, ಡಿಫೆನ್ಸ್ ಸರ್ವಿಸ್ ಕೋರ್ ಅಂತೇಳಿ ಒಂದುಂಟು, ಅವ್ರು ಮಾಡ್ತಾ ಇದ್ರು. ಅವಾಗ ಇನ್ 1998-99 ಒಂದು ಸಣ್ಣದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಡೆಲ್ಲಿಯಲ್ಲಿ ಅದು ಸ್ಟಾರ್ಟ್ ಆದದ್ದು. ಅದಕ್ಕೆ QRT ಟ್ರೈನಿಂಗ್ ಅಂತೇಳಿ, ಕ್ವಿಕ್ ರಿಯಾಕ್ಷನ್ ಟೀಮ್ ಟ್ರೈನಿಂಗ್ ಅಂತೇಳಿ, ಹೌದು, ಟೀಮ್ ಟ್ರೈನಿಂಗ್ ಅಂತೇಳಿ. ಬಿಕಾಸ್ ಏರ್ಫೋರ್ಸ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಇಲ್ಲ, ಈ ಕಮಾಂಡೋಸ್ ಮೈಂಡ್ ಸೆಟ್ ಅನ್ನೋದಿಲ್ಲ. ಟೆಕ್ನಿಷಿಯನ್ಸ್, ನಾನ್ ಟೆಕ್ನಿಷಿಯನ್ಸ್ ಹಾಗೆ ಮೈಂಡ್ ಸೆಟ್ ಇರೋದು. ಸೊ ಯಾರು ರೆಡಿ ಇರಲಿಲ್ಲ ಇದಕ್ಕೆ ಹೋಗ್ಲಿಕ್ಕೆ. ಯಾರಾದ್ರೂ ಫಸ್ಟ್ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದಲ್ಲ ಹೋಗಿ ಅಂತೇಳಿ, ನೋಬಡಿ ವಾಸ್ ರೆಡಿ. ಅಂಡ್ ಆವಾಗ ಅಟ್ ದಟ್ ಟೈಮ್ ಇವನ್ ಐ ವಾಸ್ ನಾಟ್ ಮ್ಯಾರಿಡ್, ಐ ವಾಸ್ ಬ್ಯಾಚುಲರ್, ಐ ಡಿಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಅದರ್ ದನ್ ದಟ್. ಸೊ ನನ್ನನ್ನು ತುಗ್ಲಕಾಬಾದ್ ಅಂತೇಳಿ ಒಂದು ಏರ್ಫೋರ್ಸ್ ಸ್ಟೇಷನ್ ಉಂಟು, ಅಲ್ಲಿಗೆ ಕಳಿಸಿದ್ರು. ಸೊ ಅಲ್ಲಿಂದ ಬಂದು ಅಲ್ಲಿಂದ ಟ್ರೈನಿಂಗ್ ಮುಗಿಸಿ ಬಂದೆವು. ಅದು ಕಷ್ಟಕರವಾದ ಟ್ರೈನಿಂಗ್, ಕಷ್ಟ ಮೇ ಬಿ, ಬಟ್ ಐ ಎಂಜಾಯ್ಡ್ ಇಟ್. ಓಕೆ, ಬಿಕಾಸ್ ಅದು ಮಾಡಿ ಬಂದೆವು. ಆಮೇಲೆ ನನ್ನನ್ನು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತೇಳಿ ಒಂದು ಡೀಟೇಲಿಗೆ ಹಾಕಲಾಯಿತು. ಡೀಟೇಲಿಗೆ ಈಗ ಅದನ್ನು ಬೆಳೆಸಿ ಟು ಅ ಹೈಯರ್ ಲೆವೆಲ್, ಅದದ್ದು ಟ್ರೈನಿಂಗ್ ಅನ್ನು ಇನ್ನೂ ಇಂಪ್ರೂವ್ ಮಾಡಿ ಗರುಡ್ ಫೋರ್ಸ್ ಅಂತೇಳಿ. ಹೌದು, ಈಗ ನೋಡಿ ಮೊನ್ನೆ ಪಠಾನ್ಕೋಟ್ ಅಲ್ಲಿ ಕೂಡ ಗರುಡ್ ಫೋರ್ಸ್ ವಾಸ್ ವೆರಿ ಆಕ್ಟಿವ್. ಈವನ್ ಈಗ ಎಲ್ಲ ಏರ್ಫೋರ್ಸ್ ಸ್ಟೇಷನ್ಸ್ ಈಗ ಗರುಡ್ ಫೋರ್ಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಈಗ ಗರುಡ್ ಫೋರ್ಸ್ ಅಂದ್ರೆ they are the people responsible for the security of an Air Force station, especially sensitive units ge they are responsible. And ನೀವು ಕೇಳಿರಬಹುದು ಪಠಾನ್ಕೋಟ್ ಅಟ್ಯಾಕ್ ಆದಾಗ ಕೂಡ there were so many people who lost their lives. Garud was the frontal force before NSG came in. Garud force was the first force to react to the situation there. So Garud force, it has become a very strong force ಈಗ, and I am very happy. ಆ ಸರ್ಟಿಫಿಕೇಟ್ ಅನ್ನು ಈಗಲೂ ನಾನು ತೋರಿಸ್ತಾ ಇರ್ತೇನೆ ಎಲ್ಲರಿಗೂ. ಫಸ್ಟ್ ಬ್ಯಾಚ್ ನಾನು, ಆ ಸರ್ಟಿಫಿಕೇಟ್ ಅನ್ನು ತೋರಿಸ್ತಾ ಇರ್ತೇನೆ. ಸೊ ಅದರಲ್ಲಿ ತುಂಬಾ ಒಳ್ಳೆದರಲ್ಲಿ ಬರೆದಿದ್ದಾರೆ, ಎಕ್ಸ್ಪ್ಲೋಸಿವ್ಸ್ ಅದರಲ್ಲಿ ಟ್ರೈನ್ಡ್ ಎಲ್ಲ ಅಂತೇಳಿ ಬರೆದಿದ್ದಾರೆ. ಸೊ ಐ ಫೀಲ್ ಪ್ರೌಡ್ ವೆನ್ ಐ ಶೋ ದಟ್. ಒಂದು ಕಡೆಯಲ್ಲಿ ಪ್ರೌಡ್, ಮತ್ತೊಂದು ಕಡೆಯಲ್ಲಿ ಇನ್ಸ್ಪೈರ್ ಕೂಡ ಆಗ್ತೀರಿ. Yes, we are inspired. 100% we are inspired. That is, see, one thing about the defense forces is it keeps you alive. It keeps you young. It keeps you always inspired, motivated. ಈ ಮೋಟಿವೇಶನ್ ನಿಮಗೆ, ಈಗ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಿ, ಯು ಮೈಟ್ ಹ್ಯಾವ್ ಟೇಕನ್ ಸೋ ಮೆನಿ ಇಂಟರ್ವ್ಯೂಸ್, ಬಟ್ ಈ ಮೋಟಿವೇಶನ್ ವಿತೌಟ್ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಬಿಟ್ಟು ನಿಮಗೆ ಬೇರೆ ಕಡೆ ಸಿಗುದಿಲ್ಲ. ರೇರ್, ಸಿಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಇಟ್ ಇಸ್ ವೆರಿ ರೇರ್. ಬಟ್ ಯು ವಿಲ್ ನಾಟ್ ಫೈಂಡ್ ಇವನ್ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಅ ಸರ್ವಿಸ್ ಮ್ಯಾನ್ ಹೂ ಇಸ್ ನಾಟ್ ಮೋಟಿವೇಟೆಡ್. ಬಿಕಾಸ್ ಆ ಚೈನ್ ಆಫ್ ಕಮಾಂಡ್ ಆ ಚೈನ್ ಆಫ್ ಕಮಾಂಡ್ ಮೇಲಿಂದ ಹಿಡಿದು ಕೆಳಗೆ ತನಕ ಇಟ್ ಇಸ್ ಲೈಕ್ ದಟ್. ವಿ ಫಸ್ಟ್ ಮೋಟಿವೇಟ್ ಅಂಡ್ ದೆನ್ ವಿ ಆಸ್ಕ್ ಪೀಪಲ್ ಟು ಡೂ. ಸೇಮ್ ನಾನು ಸುಮ್ಮನೆ ಹೇಳೋದಲ್ಲ, ಈವನ್ ಇನ್ ಮೈ ಫ್ಯಾಮಿಲಿ ನಾನು ಹೇಳಿದೆಲ್ಲ, ಈವನ್ ಇನ್ ಮೈ ಫ್ಯಾಮಿಲಿ ನನ್ನ ಮಗ, ಆಸ್ ಯು ನೋ ವಿ ಡಿಸ್ಕಸ್ ದಿಸ್ ಬಿಫೋರ್ ಆಲ್ಸೋ, ಅವನು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಿದ್ದ ಇಂಡೋನೇಷ್ಯಾ, ಮಲೇಷಿಯಾ ಅಂಡ್ ಶ್ರೀಲಂಕಾದಲ್ಲಿ ಓವರ್ಸೀಸ್ ಡಿಪ್ಲಾಯ್ಮೆಂಟ್ ಅಲ್ಲಿ. he was out of in the whole of India, he was out of the 10 people who got selected for that course. And he is called a shell back now. Shell back ಅಂದ್ರೆ ಈಕ್ವೇಟರ್ ಅನ್ನು, ಭೂಮಧ್ಯ ರೇಖೆಯನ್ನು ಯಾವುದಾದ್ರೂ ಯುದ್ಧ ನೌಕೆಯಲ್ಲಿ ನೀವು ಕ್ರಾಸ್ ಮಾಡಿದ್ರೆ ನಿಮಗೆ ಶೆಲ್ ಬ್ಯಾಕ್ ಅಂತ ಹೇಳಿ ಹೆಸರು ಬರ್ತದೆ. ಸೊ he is a shell back. I have inspired even my son to do it, and I am trying to inspire the whole of the society to do it. But importantly, I want the support of the parents. If you give me your support, yes sir, we will have many good officers from Udupi. That is one of my dreams. ನನ್ನದೊಂದು ಅದು ರಿಯಲಿ ನಾನು ಮಾಡಲೇಬೇಕು ಅಂತ ಹೇಳಿದ್ದೇನೆ. ಅದು
ಸರ್ ನೆಕ್ಸ್ಟ್ ಅದು QRTಯಲ್ಲಿ ಫಸ್ಟ್ ಬ್ಯಾಚಲ್ಲಿ ಬಂದ್ರಿ. ನೆಕ್ಸ್ಟ್ ನಿಮ್ಮದೊಂದು ಹೆಮ್ಮೆತನ ಅಂತ ಹೇಳಿದ್ರೆ ನ್ಯೂಕ್ಲಿಯರ್, ಬಯೋಲಾಜಿಕಲ್ ಮತ್ತು ಕೆಮಿಕಲ್ ವಾರ್ ಫೋರ್ಸ್ ಟ್ರೈನ್ ಮಾಡಿದ್ರಿ. ಹೌದೌದು. ಅದು ಸಹ ಒಂದು ವಾರ್ ಫೋರ್ಸ್ ಅಂದ್ರೆ ನ್ಯೂಕ್ಲಿಯರ್, ಅದು ಸಹ ಒಂದು ಟ್ರೈನ್ ದೊಡ್ಡ ಹೆಮ್ಮೆಯದು ಒಂದು ವಿಚಾರ ಅಂತ ಹೇಳಿ. ಇದರ ಬಗ್ಗೆ ಸರ್ ಏನು? NBC ಅಂತ ಹೇಳಿ ಹೇಳ್ತೇವೆ ನಾವು. NBC ಅಂತ ಹೇಳಿ, ನ್ಯೂಕ್ಲಿಯರ್, ಬಯೋಲಾಜಿಕಲ್ ಅಂಡ್ ಕೆಮಿಕಲ್ ವಾರ್ಫೇರ್. NBC ನೋಡಿ, ಇನ್ನು ವಾರ್ ಆಗುದಾದ್ರೆ ಈಗ ನೋಬಡಿ ಕ್ಯಾನ್ ಅಫೋರ್ಡ್ ಅ ವಾರ್. ನಾನೊಂದು ವಿಷಯ ಹೇಳ್ತೇನೆ, ಯಾರ್ಯಾರು ಕಂಟ್ರೀಸ್ ಯಾವಾಗ ವಾರಿಗೆ ಹೋಗಿದ್ದಾರೆ, ಎಕನಾಮಿಕಲಿ ದೇ ಹ್ಯಾವ್ ಗಾನ್ 20 years ಬ್ಯಾಕ್ ಮಿನಿಮಮ್. ನೋಬಡಿ ವಾಂಟ್ಸ್ ವಾರ್. ವೆನ್ ಇಟ್ ಇಸ್ ಇನ್ಎವಿಟಬಲ್, ಏನು ಮಾಡ್ಲಿಕ್ಕಾಗುವುದಿಲ್ಲ, ವಾರ್ ಬೇಕೆ ಅಂದಾಗ ಇಟ್ ಇಸ್ ಗೋಯಿಂಗ್ ಟು ಬಿ ಅ ನ್ಯೂಕ್ಲಿಯರ್ ವಾರ್. ಸರ್, ಲೆಗಸಿ ವಾರ್ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ ಸರ್. ಈಗಿನ ಕಾಲದಲ್ಲಿ ಟ್ಯಾಂಕ್ ತಕೊಂಡು, ಇನ್ಫೆಂಟ್ರಿ ತಕೊಂಡು, ಆರ್ಟಿಲರಿ ತಕೊಂಡು ಯಾರು ಹೋಗುದಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ಈಸಿ ಟು ಡ್ರಾಪ್ ಎ ನ್ಯೂಕ್ಲಿಯರ್ ಬಾಂಬ್ ನೌ ಡೇಸ್. ಮತ್ತೊಂದು ಸಮೀಕ್ಷೆ ಹೇಳ್ತದೆ ಸರ್, ನ್ಯೂಕ್ಲಿಯರ್ ವಾರ್ ಆದ್ರೆ ಸಹ ಇನ್ ಹೋಲ್ ಆಫ್ ದಿ ವರ್ಲ್ಡ್ 80% ವಿಲ್, ಈ ಜೀವಿಗಳು ಸಹ ಸಾಯ್ತವೆ, 20% ಮಾತ್ರ ಬದುಕ್ತಾರೆ ಅಂತ ಹೇಳ್ತಾರೆ. ಆವಾಗಲೇ ಈ ಟ್ರೈನಿಂಗ್ ನಿಮಗೆ ಕೆಲಸಕ್ಕೆ ಬರೋದು. ಆಕ್ಚುಲಿ ನ್ಯೂಕ್ಲಿಯರ್ ಬಯಾಲಜಿಕಲ್ ವಾರ್ಫೇರ್ ಅಲ್ಲಿ ನೋಡಿ, ಕೆಮಿಕಲ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಸಾರಿನ್ ಗ್ಯಾಸ್ ನೀವು ನೋಡಿರ್ಬೋದು, ಸಾರಿನ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ. ಮತ್ತೆ ಬಯಾಲಜಿಕಲ್ ಕೆಲವು ವೈರಸ್ ಉಂಟು. ವೈರಸಸ್ ಅನ್ನು ನೀವು ಗಾಳಿಯಲ್ಲಿ ಬಿಟ್ರೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ತಂತಾನೆ ವೈರಸ್ ಕೆಲಸ ಮಾಡ್ತದೆ, ಸಾವಿರಾರು ಗಟ್ಟಲೆ ಜನರನ್ನು ಕೊಲ್ತದೆ ಅಲ್ವಾ. ಎಲ್ಲದರೊಂದು ನ್ಯೂಕ್ಲಿಯರ್ ಬ್ಲಾಸ್ಟ್ ಆದ್ರೆ ರೇಡಿಯೇಷನ್, ಅದರದ್ದು ರೇಡಿಯೋ ಆಕ್ಟಿವ್ ಪ್ರಾಡಕ್ಟ್ಸ್ ಯಾವುದುಂಟು ಅದು ನಿಮ್ಮನ್ನು ಇಮಿಡಿಯೇಟ್ಲಿ ಫಸ್ಟ್ ಆಫ್ ಆಲ್ ಅದ್ರದ್ದು ಫ್ಲಾಶ್ ಮತ್ತೆ ಹೀಟ್ ಅದು ತುಂಬಾ ಜನರನ್ನು ಕೊಲ್ತದೆ. ಇಟ್ ಗಾಟ್ ವೇರೆಡ್ ಇದು ಅದರದ್ದು ತುಂಬಾ ದೊಡ್ಡ ಡಯ ಇರ್ತದೆ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಅದರದ್ದು ಆಫ್ಟರ್ ಎಫೆಕ್ಟ್ಸ್. ಹಿರೋಶಿಮಾ, ನಾಗಸಾಕಿ ಅಲ್ಲ, ಅವ್ರದ್ದು ಜನರೇಷನ್ಸ್ ಹ್ಯಾಂಡಿಕ್ಯಾಪ್ ಇದಾಗ್ತಾ ಇದಾವೆ. ಸೊ at that time ನೋಡಿ, why this training is required, I'll tell you. ನಾವೊಂದು ಕಾಲಕ್ಕೆ ಹೋಗೋಣ. ಭೋಪಾಲಲ್ಲಿ ಒಂದು ಗ್ಯಾಸ್ ಲೀಕ್ ಆಗಿತ್ತು, ಅನಿಲ ದುರಂತ, ಮೀಥೈಲ್ ಐಸೋಸೈನೇಟ್ ಅಂತೇಳಿ ಆ ಗ್ಯಾಸ್. ಜನರಿಗೆ ನಾವು ಟ್ರೈನ್ ಮಾಡ್ತಿದ್ರೆ, ನಿಮ್ಮ ಹತ್ತಿರ ಒಂದು ಈ ತರ ಗ್ಯಾಸ್ ಕಂಪನಿ ಉಂಟು, ಸೈಲೋ ಉಂಟು, ಅದು ಲೀಕ್ ಆದ್ರೆ ಹೀಗೆ ಮಾಡಿ ಅಂತ ಹೇಳ್ತಿದ್ರೆ ಆ ದಿವಸ ಒಬ್ಬರು ಸಾಯ್ತಿರ್ಲಿಲ್ಲ. I'll tell you how, ಸುದರ್ಶನ್. methyl isocyanate gas ಉಂಟಲ್ಲ, when it comes to contact with water, it neutralizes. ನೀವೊಂದು ಟವೆಲ್ ಅನ್ನು ಒದ್ದೆ ಮಾಡಿ ಮೂಗಿಗಿಟ್ಟಿದ್ರೆ ಕೂಡ ಸಾವಿರಾರು ಗಟ್ಟಲೆ ಆ ದಿವಸ ಬದುಕಿ ಉಳಿತಿದ್ರು. ಈಗ ಪ್ರಾಬ್ಲಮ್ ಎಲ್ಲಿ ಬಂತು? ನಾವು ಟ್ರೈನ್ ಮಾಡ್ಲಿಲ್ಲ ಅವರನ್ನು. ಈ ತರ ಗ್ಯಾಸ್ ಸುದ್ದಿ ಹರಡ್ತದೆ, ಈ ತರ ಗ್ಯಾಸ್ ಉಂಟು, ನೀವು ಗಾಳಿದ್ದು ಯಾವ ಸೈಡಿಗೆ ಹೋಗ್ಬೇಕು, ಒಂದು ಗ್ಯಾಸ್ ಲೀಕ್ ಆದಾಗ, ಇಲ್ದಿರ ಒಂದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದಾಗ, ಯಾವುದೇ ಎಷ್ಟೋ ಕಿಲೋಟನ್, ಈಗ ಕಿಲೋಟನ್ಸ್ ಅಲ್ಲೇ ಇರೋದು, ಅದು ಟನ್ಸ್ ಕಿಲೋಟನ್ಸ್ ಅಲ್ಲಿ. ಸೊ ಬಾಂಬ್ ಬ್ಲಾಸ್ಟ್ ಆದಾಗ ನೀವು ಯಾವ್ದು ಗಾಳಿದು ಯಾವ ಸೈಡಿಗೆ ಮೂವ್ ಆಗಬೇಕು, ಇಲ್ದ್ರೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು, ಹೇಗೆ ನೀರನ್ನು ಕವರ್ ಮಾಡಿಡಬೇಕು, ಕಿಟಕಿ ಹಾಕಬೇಕು, ಏನೆಲ್ಲ ಮಾಡಬೇಕು ಟು ಎಸ್ಕೇಪ್ ದಟ್ ರೇಡಿಯೋ ಆಕ್ಟಿವಿಟಿ, ಬೇಸಿಕ್ ಥಿಂಗ್ಸ್. ಅದು ನಮಗೆ NBC ಕೋರ್ಸ್ ಕಲಿಸ್ತದೆ. ನಮಗೆ ಟ್ರೈನ್ ಮಾಡಿದವರು ಎವ್ಯಾಕ್ಯುಯೇಷನ್ ಅಲ್ಲಿ, ಈಗ ಒಂದು ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು, ಡ್ಯಾಮೇಜ್ ಅನ್ನು ಮಿನಿಮೈಸ್ ಹೇಗೆ ಮಾಡೋದು. ಡ್ಯಾಮೇಜ್ ನ್ಯೂಕ್ಲಿಯರ್ ಅಟ್ಯಾಕ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತದೆ, ಆದ್ರೂ ಕೂಡ ನಮಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ತುಂಬಾ ಕಡಿಮೆ ಮಾಡ್ಲಿಕ್ಕೆ ಆಗೋದು. ಆದ್ರೂ ವಿ ಕ್ಯಾನ್ ಸೇವ್ ಎ ಲಾಟ್ ಮೆನಿ ಲೈಫ್ಸ್ ಇಫ್ ವಿ ಗೋ ಫಾರ್ ದಿಸ್ NBC ಟ್ರೈನಿಂಗ್. NBC ಟ್ರೈನಿಂಗ್ ನಾವು ಹೋದ್ರೆ, ಸೊ ನಾನು ಐ ವಾಸ್ ವೆರಿ ಲಕ್ಕಿ, ನನಗೆ ಒಂದು ಚಾನ್ಸ್ ಸಿಕ್ಕಿತು ಅದಕ್ಕೆ ಹೋಗ್ಲಿಕ್ಕೆ. ಆವಾಗ ಐ ವಾಸ್ ಮ್ಯಾರಿಡ್ ವಿತ್ ಅ ಸ್ಮಾಲ್ ಕಿಡ್. ನಾನು ಅವರಿಬ್ಬರನ್ನು ಕಾನ್ಪುರ್ ಸ್ಟೇಷನ್ ಅಲ್ಲಿ ಬಿಟ್ಟು ಐ ವೆಂಟ್ ಟು ಡೆಲ್ಲಿ. ಸರ್, ನನಗೊಂದು ಡೌಟ್ ಇದೆ. ಇದು NBC ಅಂತ ಹೇಳಿದಾರಲ್ಲ, ಈ NBC ಟ್ರೈನ್ ಇದು ನಿಮ್ಮ ಏರ್ ಫೋರ್ಸ್ ಅಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಫೋರ್ಸ್? ಇಲ್ಲ, ಬೇರೆ ಫೋರ್ಸಸ್ಗೂ ಇದೆ, ಇಟ್ ಇಸ್ ದೇರ್ ಫಾರ್ ಆಲ್ ದಿ ಡಿಫೆನ್ಸ್ ಫೋರ್ಸಸ್. ಮತ್ತೆ ನಿಮ್ಮ NDRF ಅವರು ಇದ್ದಾರಲ್ಲ, ದೇ ಆರ್ ಆಲ್ಸೋ ಗೋಯಿಂಗ್ ಫಾರ್ ದಿಸ್ ಕೋರ್ಸ್. NDRF ಇಸ್ ಆಲ್ಸೋ ಗೋಯಿಂಗ್ ಫಾರ್ ದಿಸ್ ಕೋರ್ಸ್ ಬಿಕಾಸ್ ಇದು ಕೆಲಾಮಿಟೀಸ್ ಅಲ್ಲಿ ಬರ್ತದೆ. ಬಿಕಾಸ್ ನ್ಯೂಕ್ಲಿಯರ್ ಅಟ್ಯಾಕ್ ಇಸ್ ನಾಟ್ ಅ ಸ್ಮಾಲ್ ಇನ್ಸಿಡೆಂಟ್, ಇಟ್ಸ್ ಅ ವೆರಿ ಬಿಗ್ ಇವೆಂಟ್. ಸೊ ಅದನ್ನು ಕೆಲಾಮಿಟಿ, ಅದರದ್ದು ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಹೈಯರ್ ರೇಂಜ್ ಅಲ್ಲಿ ಗೇಜ್ ಮಾಡ್ತೇವೆ. ಸೊ ರೇಡಿಯೋ ಆಕ್ಟಿವ್ನೆಸ್ ಎಲ್ಲಿ ಉಂಟು, ಫಾಲೋಔಟ್ಸ್ ಎಲ್ಲಿ ಉಂಟು, ಅದನ್ನೆಲ್ಲ ಟ್ರೈನಿಂಗ್ ಮಾಡಿದ್ರೆ ವಿ ಕ್ಯಾನ್ ಬಿ ವೆರಿ ವೆಲ್ ರೆಡಿ ಫಾರ್ ಆಲ್ ದೀಸ್ ಥಿಂಗ್ಸ್. ಸೊ ಎವ್ರಿಬಡಿ ನೀಡ್ಸ್ ಟು ನೋ ಅಬೌಟ್ ದೀಸ್ ಥಿಂಗ್ಸ್. ಒಂದು ಸ್ವಲ್ಪ ಓದಬೇಕು. ಅಂಡ್ ಬಿಕಾಸ್ ಇಫ್ ವಿ ಗೋ ಫಾರ್ ಅ ವಾರ್, ಐ ಡೋಂಟ್ ಥಿಂಕ್ ದ ನಾರ್ಮಲ್ ಕಸ್ಟಮರಿ ವಾರ್ ವಿಲ್ ಟೇಕ್ ಪ್ಲೇಸ್. ಇನ್ನು ಯಾರು ಅಷ್ಟು ರಿಸ್ಕ್ ತಗೊಳ್ಳೋದಿಲ್ಲ. ಕಸ್ಟಮರಿ ವಾರ್ ವಿಲ್ ಆಲ್ವೇಸ್ ಮೇಕ್ ಯು ಎಕನಾಮಿಕಲಿ ವೀಕ್. Okay, economically it will make you very weak.
ಇಟ್ ವಿಲ್ ಸ್ಟಾವ್ ಪೀಪಲ್. ತುಂಬ ಅದರದ್ದು ಫಾಲೋಔಟ್ಸ್ ತುಂಬ ಉಂಟು. ನೌ ಡೇಸ್ ನೋಬಡಿ ಗೋಸ್ ಫಾರ್ ದಟ್. ಮುಗಿಲಿ ಒಂದ್ಸಲ ಅಂತೇಳಿ. ಸೊ ಬಿಕಾಸ್ ನೌ ವಿ ಹ್ಯಾಡ್ ಅ ಕೋಲ್ಡ್ ವಾರ್, ಟ್ರಂಪ್ ಮತ್ತೆ ಕಿಮ್ ಜಾಂಗ್, ವಿ ಹ್ಯಾವ್ ಸೀನ್ ದಟ್, ನಾರ್ತ್ ಕೊರಿಯಾ ಅಂಡ್ ದಿಸ್ ಒನ್. ಸೊ even at that time everybody was frightened, ಹೆದರಿದ್ರು ಹೀಗೆ. ಬಟ್ ವಿ ನ್ಯೂ ನಥಿಂಗ್ ವಿಲ್ ಹ್ಯಾಪನ್ ಬಿಕಾಸ್ ನೋ ಕಂಟ್ರಿ ನಾವು ಕ್ಯಾನ್ ಅಫೋರ್ಡ್ ವಾರ್. ಆಗೋದಿಲ್ಲ ಅಫೋರ್ಡ್ ಮಾಡಲಿಕ್ಕೆ, ವಾರ್ ಅಫೋರ್ಡ್ ಮಾಡಲಿಕ್ಕೆ. ಇಟ್ ಇಸ್ ನಾಟ್ ಪಾಸಿಬಲ್. ಓನ್ಲಿ ಥಿಂಗ್ ಇಸ್ ಐ ಬಿಲೀವ್ ದಟ್ ಇಫ್ ವಿ ಕೀಪ್ ಅವರ್ ಡಿಫೆನ್ಸ್ ದ ಬೆಸ್ಟ್, ಯಾರು ಧೈರ್ಯ ಮಾಡೋದಿಲ್ಲ ಅಟ್ಯಾಕ್ ಮಾಡಲಿಕ್ಕೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ನಾನು ನಿಮಗೆ. ಖಂಡಿತ ಖಂಡಿತ ದರ್ಶನ್ ನೋಡಿ, ಇಸ್ರೇಲ್ ಸೈಜ್ ಎಷ್ಟಿರ್ಬೋದು ಅದರದ್ದು ಕಂಪ್ಯಾರಿಟಿವ್. ಇಟ್ ಹಸ್ ಗಾಟ್ ಅರೌಂಡ್ ಮೆನಿ ಕಂಟ್ರೀಸ್ ವಿಚ್ ಆರ್ ಅಗೇನ್ಸ್ಟ್ ಇಟ್ ಅರೌಂಡ್ ಅಲ್ವಾ. ಆದರೂ ಕೂಡ ಇವತ್ತಿನವರೆಗೆ ಅವರನ್ನು ಕಣ್ಣೆತ್ತಿ ನೋಡೋ ಧೈರ್ಯ ಯಾರಿಗೂ. ISIS 50 ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಅವರಿಗೆ ಧೈರ್ಯ ಇರಲಿಲ್ಲ. 3,500 ಕಿಲೋಮೀಟರ್ ದೂರ ಬಾಂಗ್ಲಾದೇಶಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ದಟ್ ಇಸ್ ಬಿಕಾಸ್ ಇಸ್ರೇಲ್ ಹ್ಯಾಸ್ ಗಾಟ್ ಅ ಮಿಲಿಟರಿ ಲೆಗಸಿ. ನಾನು ಹೇಳ್ತೇನೆ ಹೇಗೆ, ಅಲ್ಲಿ ಎವ್ರಿಬಡಿ ಹ್ಯಾಸ್ ಟು ಕಂಪಲ್ಸರ್ಲಿ ಸರ್ವ್ ಇನ್ ದ ಮಿಲಿಟರಿ. ಅವನ್ ಪ್ರೆಸಿಡೆಂಟ್ದೇ ಮಗ ಇರ್ಬೋದು, ಪ್ರೈಮ್ ಮಿನಿಸ್ಟರ್ದೇ ಮಗ ಇರ್ಬೋದು, ಯಾರದೇ ಮಗ ಇರ್ಬೋದು, ಯಾರು ಕೂಡ ಇರ್ಬೋದು, ಯು ಹ್ಯಾವ್ ಟು ಕಂಪಲ್ಸರ್ಲಿ ಸರ್ವ್. ಬಿಕಾಸ್ ಒನ್ಸ್ ಯು ಸರ್ವ್, ನಿಮಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗ್ತದೆ. ನನ್ನ ದೇಶ ಎಂತ, ನನ್ನ ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಈ ತರ ಮಾಡಿದ್ರೆ ಎಲ್ಲ ವಿಭಾಗಗಳಲ್ಲಿ ಹೇಗೆ ನನ್ನ ದೇಶ ಉದ್ಧಾರ ಆಗ್ತದೆ ಅನ್ನೋದನ್ನು ತಲೆಗೆ ಹಾಕಿದ್ರೆ ಇಸ್ರೇಲ್ ತಲೆ ಎಲ್ಲ ದೇಶಗಳಾಗ್ತವೆ. ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಎನಿ ವಾರ್ ಇಫ್ ಯು ಮೇಕ್ ಎ ಗುಡ್ ಫೆನ್ಸ್, ಬಿಕಾಸ್ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್. ಅಲ್ಲ, ನಮ್ಮ ಫೆನ್ಸ್ ಒಳ್ಳೆ ಇದ್ರೆ ನಮ್ಮ ನೆರೆ ಮನೆಯವನು ಕೂಡ ಸರಿ ಇರ್ತಾನೆ. ಹಾಗೆ ಅದು ಇಟ್ಸ್ ಆಲ್ವೇಸ್ ಮೇಕ್ ಕೀಪ್ ಗುಡ್ ಫೆನ್ಸಸ್, ಯು ವಿಲ್ ಹ್ಯಾವ್ ಗುಡ್ ನೇಬರ್ಸ್ ಆಲ್ವೇಸ್. ಅದು ನಾನು ಬಂದ್ರೆ ಈ ವಾರ್ should not happen if you are strong. If you are strong, nobody will dare to have war with you. ಯಾರು ಡೇರ್ ಮಾಡೋದಿಲ್ಲ. ಯಾಕೆ ಮಾಡ್ತಾರೆ? ಹೌದು ಹೌದು. ನೆಕ್ಸ್ಟ್ ಸರ್, ನೀವು ಇಷ್ಟೆಲ್ಲ ಟ್ರೈನ್ ಮಾಡಿದ್ರಿ, ಮತ್ತೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಸ್ಟೇಷನ್ಗಳ ವರ್ಕ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದ್ರಿ. ಕಾನ್ಪುರ, ದೆಹಲಿ, ಶಿಲ್ಲಾಂಗ್, ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ರಿ. ಅಲ್ಲಿ ಕೂಡ ಒಂದು ಕಡೆಯಿಂದ ಒಂದು ಕಡೆಯಲ್ಲಿ ಬದಲಾವಣೆಗೆ ಹೋಗ್ತಾ ಇರ್ತೀರಿ. ಅಲ್ಲಿನ ವೆದರ್ ಚೇಂಜ್, ಅಟ್ಮಾಸ್ಫಿಯರ್ ಚೇಂಜ್, ಅದು ಸಹ ಏನೋ ಸಹಿಸಿಕೊಂಡು ಹೋಗ್ಲೇಬೇಕಾಗ್ತದೆ. ಒಂದು ಕಡೆ ಅತಿಯಾದ ಬಿಸಿ ಇದ್ರೆ ಇನ್ನೊಂದು ಕಡೆ ಹಿಮಗಡ್ಡೆಯ ನಡುವಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹೇಗೆ ಅನಿಸುತ್ತಾರೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಹೋಗುವಾಗ ಅನುಭವ ಹಂಚಿಕೊಳ್ಬೇಕು? ನಾನು ಹೇಳುದಂದ್ರೆ ಮ್ಯಾಕ್ಸಿಮಮ್ ಸ್ಟೇಷನ್ಸ್ ನಾನಿದ್ದದ್ದು ನಾರ್ತ್ ಅಲ್ಲಿ. ನನಗೆ ಯಾವುದು ಸೌತ್ ಪೋಸ್ಟಿಂಗ್ ನನಗೆ ಇದುವರೆಗೆ ಸಿಗ್ಲಿಲ್ಲ. ಟ್ರೈ ಮಾಡಿದ್ದೆ ಒಂದ್ಸಲ, ಸಿಗ್ಲಿಲ್ಲ. ಮತ್ತೆ ನಾರ್ತ್ ಅಲ್ಲಿ ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ನಾನು ಬೇಸಿಕಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ಎಲ್ಲ ಕಮಾಂಡ್ಸ್ ಅಲ್ಲಿ ನಾವು ಸ್ಪೋರ್ಟ್ಸ್ ಆಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಮೋಸ್ಟ್ ಆಫ್ ದ A4 ಸ್ಟೇಷನ್ಸ್ ಅಲ್ಲಿ ನಾನು ಇದ್ದೆ. ಎಸ್, ಕ್ಲೈಮ್ಯಾಟಿಕ್ ಡಿಫರೆನ್ಸಸ್ ಉಂಟು. ಟಿಲ್ ಅ ಲೆವೆಲ್ ಯು ಕ್ಯಾನ್ ಮ್ಯಾನೇಜ್. ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ. ಬಿಕಾಸ್ ನಾರ್ತ್ ಅಲ್ಲಿ ಜನರಲಿ ಇದರಲ್ಲಿ ಯಾವುದು ನಿಮ್ಮ ಪಠಾರ ಏರಿಯಾದಲ್ಲಿ ಓಕೆ, ಇಟ್ ಇಸ್ ಓಕೆ. ಓನ್ಲಿ ವೆನ್ ಯು ಗೋ ಅಪ್ ಟು ದ ಮೌಂಟೇನ್ಸ್ ಒಂದು ಸ್ವಲ್ಪ ಅಕ್ಲಮಟೈಸೇಷನ್ ಬೇಕು, ಇದೆಲ್ಲ ಬೇಕು. ಥ್ಯಾಂಕ್ ಗಾಡ್ ಐ ಡಿಂಟ್ ಗೆಟ್ ದ ಚಾನ್ಸ್. ನಾನು ಹೇಳ್ತೇನೆ, ಪಠಾನ್ಕೋಟ್ ವಾಸ್ ಸೋ ಬ್ಯೂಟಿಫುಲ್. 2 degrees centigrade, 0 sometimes 1 degree centigrade. ಇಟ್ ವಾಸ್ ಗುಡ್. ಆ ಥರ ಏನು ಇದು ಪ್ಲೆಸೆಂಟ್ ಅಂದರೆ ಮೆಲ್ಲ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ತೀರಿ. ಮತ್ತು ನಮ್ಮಲ್ಲಿ ಒಂದು ವಿಶೇಷ ಉಂಟು, 3 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಟ್ರಾನ್ಸ್ಫರ್. ನೀವು ಹೇಳಿದಾಗ ಅದಕ್ಕೆ ಸಪೋರ್ಟ್ ಬೇಕಾಗ್ತದೆ. ಒಂದು ಗಮ್ಮತ್ತುಂಟು, ದೇ ವೆರಿ ಫನಿಲಿ ಸೇ ಇನ್ ಏರ್ಫೋರ್ಸ್ನವರ ಹೆಂಡತಿಯರಿಗೆ ಆ ಮನುಷ್ಯನಿಗಿಂತ 1 ರ್ಯಾಂಕ್ ಜಾಸ್ತಿ ಅಂತ. ಯಾವಾಗಲೂ 1 ರ್ಯಾಂಕ್ ಜಾಸ್ತಿ ಅಂತ. ಸೊ ಇವನ್ ಮೈ ವೈಫ್, ಶಿ ಇಸ್ ಸೋ ಸ್ಪೋರ್ಟಿವ್ ವಿತ್ ಮೀ. ಅವಳು ಕಂಪ್ಲೀಟ್ ಅಂದರೆ 1999 ಅಲ್ಲಿ ನನ್ನ ಮದುವೆ ಆಯಿತು. ಟಿಲ್ ಐ ಲೆಫ್ಟ್ ಏರ್ಫೋರ್ಸ್ ಶಿ ವಾಸ್ ವಿತ್ ಮೀ ಓನ್ಲಿ. ಎಲ್ಲ ಯೂನಿಟ್ಸ್ ಅಲ್ಲಿ ಶಿ ವಾಸ್ ವಿತ್ ಮೀ. ಈ ಪ್ಯಾಕಿಂಗ್, ಅನ್ಪ್ಯಾಕಿಂಗ್, ಮಗುವನ್ನು ಶಾಲೆಗೆ ಹಾಕುವುದು, ಅಲ್ಲಿಂದ TC ತರೋದು, ಇನ್ನೊಂದು ಕಡೆ TC ಕೊಡೋದು, ಅಡ್ಮಿಷನ್ ಮಾಡಿಸೋದೆಲ್ಲ ಅವಳು ಮಾಡಿದಾಳೆ. ಸೊ ಐ ಆಮ್ ವೆರಿ ಲಕ್ಕಿ ದಟ್ ಐ ಗಾಟ್ ಅ ವೈಫ್ ಲೈಕ್ ದಟ್ ಹೂ ಕಂಪ್ಲೀಟ್ಲಿ ಶೇರ್ಡ್ ಮೈ ರೆಸ್ಪಾನ್ಸಿಬಿಲಿಟೀಸ್. ನನಗೆ ತುಂಬ ಕಡಿಮೆ ಫೀಲ್ ಆಯಿತು ಒಂದು ಲೆಕ್ಕದಲ್ಲಿ. ಇಫ್ ಯು ಹ್ಯಾವ್ ಅ ಗುಡ್ ಫ್ಯಾಮಿಲಿ ಹೇಳ್ತಾರಲ್ಲ, ಯು ವಿಲ್ ಫೀಲ್ ಆಲ್ ದೀಸ್ ಥಿಂಗ್ಸ್. ಮತ್ತೆ ನೆಗೆಟಿವ್ ಪಾಸಿಟಿವ್ ನಿಮಗೆ ಫೀಲ್ ಆಗೋದಿಲ್ಲ. ಯು ವಿಲ್ ಬಿ ನ್ಯೂಟ್ರಲ್ ಆಲ್ವೇಸ್. ಸೊ ದಟ್ ಈಸ್ ಒನ್ ವೇ ವಿ ಕ್ಯಾನ್ ಡೂ ಇಟ್. ಬಟ್ ಒಂದು ಸ್ವಲ್ಪ
ಮಕ್ಕಳದು ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಬಿಕಾಸ್ ದೇ ಹ್ಯಾವ್ ಟು ಚೇಂಜ್ ಸ್ಕೂಲ್ಸ್. ಐ ಥಿಂಕ್ ಮೈ ಸನ್ ಚೇಂಜ್ಡ್ 5 schools. ಸೊ you should take it as a part of life because ಅಲ್ಲಿ ಹೋದ ಮೇಲೆ once you are decided to sacrifice, then sacrifice everything. ಇದೆಲ್ಲ ಲೆಕ್ಕಕ್ಕೆ ಬರಬಾರ್ದು ಅಲ್ವಾ. ಈಗ ಆರ್ಮಿ ಅವರಿದ್ದಾರೆ, ವಿ ಕ್ಯಾನ್ ಸೇ ದಟ್ ಏರ್ ಫೋರ್ಸ್ ನೇವಿ ಅವ್ರು ನಾವು ಸೇಫ್ ಅಂತೇಳಿ, ನಾನು ಸತ್ಯ ಹೇಳ್ತೇನೆ. ಬಟ್ ಇನ್ಫಂಟ್ರಿ ಆರ್ಟಿಲರಿ ಅವ್ರಿಗೆ ಏನು ಹೇಳ್ತೀರಿ ಅವರ ಲೈಫ್? ಸೊ ಅವರ ಲೈಫಿಗೆ ಕಂಪೇರ್ ಮಾಡಿದರೆ even the sacrifice that we are doing is, I believe, to be straight, less, ತುಂಬ ಕಡಿಮೆ. ಯಾಕಂದರೆ ದೇ ಆರ್ ಅಟ್ ದ ಫೋರ್ ಫ್ರಂಟ್. BSF ಇರಲಿ, ITBP ಇರಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಇದ್ದಾವೆ, ಅವರೆಲ್ಲ ದೇ ಆರ್ ಎಟ್ ದ ಫ್ರಂಟ್. ಸೊ ವಿ ಮಸ್ಟ್ ಅಡ್ಜಸ್ಟ್. ನನ್ನದೊಂದು ಸ್ಟ್ರೈಟ್ ವ್ಯೂ ಏನಂದರೆ ಸುದರ್ಶನ್, ವಿ ಮಸ್ಟ್ ಅಡ್ಜಸ್ಟ್ ಅಕಾರ್ಡಿಂಗ್ಲಿ, ದೆನ್ ಮೂವ್ ಅಲಾಂಗ್. ಇಟ್ ವಿಲ್ ಹ್ಯಾಪನ್. ಎಲ್ಲ ಆಗ್ತದೆ. ಎಲ್ಲದಕ್ಕೆ ಒಂದು ಲೆವೆಲ್ ಉಂಟು, ಅಡ್ಯಾಪ್ಟ್ ಆಗುವ ಲೆವೆಲ್ ಉಂಟು. ಆ ಲೆವೆಲ್ಗೆ ಬಂದು ಎಲ್ಲದಕ್ಕೆ ನಾವು ಅಡ್ಯಾಪ್ಟ್ ಆಗ್ತಾ ಹೋಗ್ತೇವೆ. ಈಗ ಅಲ್ಲಿಂದ ಬಿಟ್ಟು ಬಂದು ನಾನು ಬ್ಯಾಂಕ್ ಲೈಫಿಗೆ ಕೂಡ ಅಡ್ಯಾಪ್ಟ್ ಆಗಿದೆ. ಸೊ ಹಾಗೆ ಅದು. ಮತ್ತೆ ಸರ್, ಸುದೀರ್ಘವಾದ 20 ವರ್ಷಗಳ ಸೇವೆ, 20 ವರ್ಷಗಳನ್ನು ಮುಂದುವರಿಸ್ತಾ ಬರ್ತದೆ. ಅಧಿಕವಾದಂಥ ಸೇವೆ ಸಲ್ಲಿಸುವ ಹೋಗ್ಬೋದು ಅಂತ ಹೇಳಿದ್ರೆ ಏರ್ಪೋರ್ಟ್ಸ್ ನಲ್ಲಿ ಇನ್ನಷ್ಟು ನಮ್ಮ ಉನ್ನತಿ, ಪ್ರಮೋಷನ್ಸ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹೇಗೆ ಸರ್ ಅದು ನಡೀತದೆ? ನೋಡಿ, ಏರ್ಫೋರ್ಸ್ ಅಲ್ಲಿ ಬೇರೆ ಬೇರೆ ಆಕ್ಚುಲಿ ಬೇರೆ ಬೇರೆ ಫೋರ್ಸಸ್ ಅಲ್ಲಿ ಬೇರೆ ಬೇರೆ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಅಂತೇಳಿ ಉಂಟು. ಮಿನಿಮಮ್ ಒಂದು ಕಾಂಟ್ರಾಕ್ಟ್ ಅಲ್ಲಿದ್ರೆ ಬಾಂಡ್ ಅಂತೇಳಿ. ಏರ್ಫೋರ್ಸ್ ಅಲ್ಲಿ 20 years ನಮಗೆ. ಸೊ 20 years ಆದ ಮೇಲೆ ನೀವು ಯು ಕ್ಯಾನ್ ಟೇಕ್ ವಾಲಂಟರಿ ರಿಟೈರ್ಮೆಂಟ್ ಅಂಡ್ ಕಮ್ ಹೋಮ್. ಅದಕ್ಕೆ ಮತ್ತೆ ಗೌರ್ಮೆಂಟ್ ಕೂಡ ನಿಮಗೆ ಹೆಲ್ಪ್ ಮಾಡ್ತದೆ. ಬಿಕಾಸ್ ತುಂಬ ಜಾಗದಲ್ಲಿ ಬ್ಯಾಂಕ್ಸ್ ಎಲ್ಲ ನಮಗೆ ರಿಸರ್ವೇಷನ್ಸ್ ಉಂಟು, ಕಂಟಿನ್ಯೂಷನ್ ಆಫ್ ಸೀನಿಯಾರಿಟಿ ಉಂಟು. So it is good. If you want to live a peaceful life, at the age of 20, come out. After 20 years of service, come out. Within 5-6 years, you settle ಆಗ್ತೀರಿ. So you can go coolly. And you can do what you wanted to do in life. ಈಗ ನೀವು ಇಲ್ಲಿದ್ದೀರಿ, ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಇಲ್ಲ ನಾನೊಬ್ಬ ಹಾಕಿ ಪ್ಲೇಯರ್ ಆಗಬೇಕಿತ್ತು. ನಿಮಗೆ ಟೈಮ್ ಸಿಕ್ಕಿದ್ರೆ ಯು ವಿಲ್ ಗೋ ಫಾರ್ ಹಾಕಿ ಅಲ್ವಾ? ಹಾಗೆ ಸೇಮ್ ಥಿಂಗ್ ಈಗ ನಮ್ಮ ಲೈಫಲ್ಲಿ ಕೂಡ. ಈಗ ನನಗೆ ಮ್ಯೂಸಿಕ್ ಮಾಡ್ಬೇಕಂತ ಹೇಳಿ ತುಂಬ ಮನಸ್ಸಿತ್ತು. ಈಗ ಐ ಹ್ಯಾವ್ ಗಿವನ್ ಮೈ ಸೆಲ್ಫ್ ಟು ಮ್ಯೂಸಿಕ್. ಐ ಡೂ ಅ ಲಾಟ್ ಆಫ್ ಮ್ಯೂಸಿಕ್ ಆ್ಯಂಡ್ ವಿತ್ ಮೈ ಸನ್ ವಿ ಡೂ ಅ ಲಾಟ್ ಆಫ್ ಮ್ಯೂಸಿಕ್. ನಾವು ಆಚೆ ಈಚೆ ಎಲ್ಲ ಹಾಡ್ಲಿಕ್ಕೆ ಹೋಗ್ತೇವೆ, ಪ್ರೋಗ್ರಾಮ್ಸ್ ಕೊಡ್ಲಿಕ್ಕೆ ಹೋಗ್ತೇವೆ. ಆ್ಯಂಡ್ ಐ ಆಮ್ ಏಬಲ್ ಟು ಡೂ ವಾಟ್ ಎವರ್ ಐ ಫೆಲ್ಟ್ ಲೈಕ್ ಡೂಯಿಂಗ್. ಆ್ಯಂಡ್ ಅದರಿಂದ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮತ್ತು ಹ್ಯಾಪಿನೆಸ್ ಲೆವೆಲ್ ಉಂಟಲ್ಲ, ಅದು ಇಂಪ್ರೂವ್ ಆಗ್ತದೆ. So that is why I say, always say, go into the defense, come out as gentlemen, you will have a lot of honor and happiness in life. Okay. ಇನ್ನಷ್ಟು ಚರ್ಚೆ ವಿಶ್ಲೇಷಣೆ ಮಾಡೋಣ ಸರ್, ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಇನ್ನಷ್ಟು ವಿಶ್ಲೇಷಣೆ, ಅವರಿಂದ ಅನುಭವದ ಮಾತನ್ನು ಕೇಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗಿದ್ರು ಸರ್ಜೆಂಟ್ ನವೀನ್ ಅಮ್ಮಣ್ಣವರು. ಸರ್ಜೆಂಟ್ರಿ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಿದ್ವಿ, ಮತ್ತು ಏರ್ಫೋರ್ಸಲ್ಲಿ ನೀವು ನಡೆಸಿದಂಥ ಸೇವೆ ಮತ್ತು ಅನುಭವಗಳ ಕುರಿತು ಮಾತಾಡಿದ್ರಿ ಸರ್. ಕೊನೆಯ ಹಂತಕ್ಕೆ ಬಂದಿದ್ವಿ. ನಾನು ಈಗ ಸ್ವಲ್ಪ ಒಂದು ಕರೆಂಟ್ ಅಫೇರ್ಸ್ನ ಬಗ್ಗೆ ಮಾತಾಡ್ತೇನೆ. ಮೊನ್ನೆ ಇತ್ತೀಚೆಗೆ ನಡೆದ ದಿನಗಳ ಅಥವಾ ಕೆಲವು ತಿಂಗಳ ಹಿಂದೆ ನಡೆದಂಥ ಪುಲ್ವಾಮಾ ಅಟ್ಯಾಕ್ ನಮಗೆ ಗೊತ್ತಿದ್ದಂತೆ ಇದೆ. ಅದಕ್ಕೆ ಪ್ರತಿದಾಳಿಯಾಗಿ ಪಾಕಿಸ್ತಾನಕ್ಕೆ ನಡೆದು ಮಿಗ್ ವಿಮಾನ ಇಟ್ಕೊಂಡು ಹೋಗಿದ್ದ ಒಂದು ಕಮಾಂಡರ್ ಅಭಿನಂದನ್ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅವರು ಪಾಕಿನ ಒಂದು ಬಲಿಗೆ ಸಿಕ್ಕಾಕೊಳ್ತಾರೆ. ಅಲ್ಲಿಗೆ ಜನ ಒಮ್ಮೆ ನೋಡ್ತಾರೆ, ಕಮಾಂಡರ್ ಏರ್ಫೋರ್ಸ್, ಏನಪ್ಪ ಅಟ್ಯಾಕ್ಗಳಿತ್ತು, ಏರ್ಫೋರ್ಸ್ನ ಒಬ್ಬನೇ ಇಟ್ಕೊಂಡು ಹೋದ ಯುದ್ಧ ವಿಮಾನವನ್ನು, ಏರ್ಫೋರ್ಸ್ ಎಂಬುದು ಇಷ್ಟೊಂದು ಬಲಿಷ್ಠವಾಗಿದೆಯಾ ನಮ್ಮಲ್ಲಿ ಅಂತ ಹೇಳಿ ದೇಶವೇ ಒಂದು ಏರ್ಫೋರ್ಸ್ ನೋಡ್ತದೆ, ಕಮಾಂಡರ್ ಅಭಿನಂದನ್ ನೋಡ್ತದೆ. ಮತ್ತೊಮ್ಮೆ ಏರ್ಫೋರ್ಸ್ ಜನರಿಗೆ ಪರಿಚಯ ಆಗ್ತದೆ. ಇದರ ಬಗ್ಗೆ ತಾವು ಹೇಳಿ. ನೋಡಿ, ಏರ್ಫೋರ್ಸ್ ಕೆಲಸ ಮಾಡಿದ್ದು ವಾರ್ಗಳಲ್ಲಿ ಇದು ಮೊದಲಲ್ಲ. ಇಫ್ ಯು ರಿಮೆಂಬರ್, ಪರಮ್ವೀರ್ ಚಕ್ರ, ನಿರ್ಮಲ್ಜೀತ್ ಸಿಂಗ್, ಶೇಖಾನ್ ಅವರಿದ್ರು. ಆವಾಗ ಕೂಡ ಆಗ್ತಾ ಇತ್ತು, ಇಲ್ಲ ಅಂತೇಳಿ ಅಲ್ಲ.
ನಮ್ಮ ತುಂಬ ಪೈಲಟ್ಸ್ಗಳು ಪ್ರಿಸನರ್ ಆಫ್ ವಾರ್ ಆಗಿದ್ದಾರೆ ಮೊದಲು ಕೂಡ. ಆದ್ರೆ ಈಗ ಏನಂದ್ರೆ ವಿ ಹ್ಯಾವ್ ಗಾಟ್ ಅ ಸ್ಟ್ರಾಂಗ್ ಮೀಡಿಯಾ ಈಗ. ಓಕೆ, ಒಂದು ಕ್ಲಿಪ್ ಬಂದಿತ್ತು ಗೊತ್ತುಂಟಾ ನಿಮಗೆ? ಅಭಿನಂದನ್ ಅವ್ರನ್ನ, ವಿಂಗ್ ಕಮಾಂಡರ್ ಅಭಿನಂದನ್ ಅವ್ರನ್ನ ಒಂದು ನದಿಯ ಹತ್ತಿರ ಹಿಡಿಯುವಂತ ಒಂದು ಕ್ಲಿಪ್ ವಾಟ್ಸ್ಆಪ್ ಅಲ್ಲಿ ವೈರಲ್ ಆಗಿತ್ತಲ್ಲ. ಆ ಕ್ಲಿಪ್ ಅನ್ನು ನಾನು ನೋಡಿದ ಕೂಡಲೇ ಹೇಳಿದ್ದೆ ಅಭಿನಂದನ್ ಬದುಕಿದ್ರು ಅಂತೇಳಿ. ಬಿಕಾಸ್ ಆ ಕ್ಲಿಪ್ ಬರುದಿಲ್ಲ, ಲೋಕಕ್ಕೆ ಗೊತ್ತಾಗುದಿಲ್ಲ ಅವ್ರನ್ನ ಹಿಡಿದಿದ್ದಾರೆ ಅಂತೇಳಿ. ಒಂದ್ಸಲ ಲೋಕಕ್ಕೆ ಗೊತ್ತಾಗ್ಲಿಲ್ಲ, ಅಭಿನಂದನ್ ವಿಲ್ ನಾಟ್ ಕಮ್ ಬ್ಯಾಕ್. ಇಟ್ ಇಸ್ ಆಲ್ವೇಸ್ ಲೈಕ್ ದಟ್ ಇನ್ ಅ ವಾರ್. ಅವಾಗ ಯಾವ ಜೆನಿವಾ ಕನ್ವೆನ್ಷನ್ ನೀವು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಜನ ನಿಮ್ಮ ಹತ್ರ ಇದ್ದಾರೆ ಅಂತೇಳಿ, ಯಾವತ್ತೂ ಆಗುದಿಲ್ಲ. ಸೊ ಮೀಡಿಯಾ ಪ್ಲೇಡ್ ಅ ವೆರಿ ಬಿಗ್ ಪಾರ್ಟ್ ಇನ್ ಪ್ರೊಜೆಕ್ಟಿಂಗ್ ಏರ್ ಫೋರ್ಸ್ as a strong force. We are already a strong force. The media came to know because of Wing Commander Abhinandan. On the MiG itkondo F-16 ಬೀಳಿಸುವುದು, it is not an easy job technically. Technically, it is not an easy job. He has done it. And one thing is, our pilots are so motivated, really so motivated. Now, 20 ವರ್ಷ ಅವರೊಟ್ಟಿಗೆ ಕಳೆದಿದ್ದೇವೆ. I was very close to one squadron, that is 26 squadron. ಅವರದ್ದು ಎಲ್ಲ pilots ಜೊತೆ I was very close. Really, they are so motivated. We don't need more motivation to bring down fighters of any country. First adu. Second, Air Force ಅನ್ನೋದು ಒಂದು ಅಭಿನ್ನ ಅಂಗ. 1/3 ಗಾಳಿಯಲ್ಲಿ ನಾವು, ನೀರಲ್ಲಿ ನೌಕಾದಳ, on earth, on land it is the army. So all the three places we have got it covered. There is no issue. We are all very highly motivated. Even ಈಗ ಆಗುದಿಲ್ಲ, ಬಟ್ even today if they call me, I may also run away, run to them and be with them, because we are seeing a very good example in MS Dhoni, who has gone back to the ಇದು ಆರ್ಮಿಗೆ ಹೋಗಿ ಅವರು ತಮ್ಮ ಸೇವೆ ಕೊಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಯೂತ್ಗಳು ಅದನ್ನು ಕಲಿಬೇಕು. ನೆಕ್ಸ್ಟ್ ಥಿಂಗ್ ನೀವು ನನ್ನ ಹತ್ರ ಕೇಳಿದ್ರಿ, ಓಕೆ, ಅದು ನಾನು ಹೇಳಿದಲ್ಲ, ಏರ್ ಫೋರ್ಸ್ ಇವನ್ ಬಿಫೋರ್ ಇವನ್ ನೌ, ವಾಟ್ ಎವರ್ ದ ವಾರ್ 65, 71, ಯಾವಾಗ ವಾರ್ ಆದರೂ ಕೂಡ ಏರ್ ಫೋರ್ಸಸ್ ಪ್ಲೇಡ್ ಅ ಮೇನ್ ರೋಲ್. ಆ್ಯಂಡ್ ಇಟ್ ಹಸ್ ಬೀನ್ ಒನ್ ಆಫ್ ದ, ಅವ್ರ ಏರ್ ಫೋರ್ಸ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ. ಓಕೆ, ಇವನ್ ಇನ್ ಕಾರ್ಗಿಲ್ ಸಪೋರ್ಟ್ ಮಾಡಿದ್ದು, ಫುಡ್ ಡಿಸ್ಟ್ರಿಬ್ಯೂಷನ್, ಸಪೋರ್ಟಿಂಗ್, ಲಾಜಿಸ್ಟಿಕ್ಸ್, ಅದೆಲ್ಲ ಏರ್ ಫೋರ್ಸ್ ಮಾಡಿದೆ. ಮತ್ತೆ ನೀವು ಈಗ ನೋಡ್ತಾ ಇದ್ದೀರಲ್ಲ, ಇವನ್ ಫ್ಲಡ್ಸ್ ಬಂದಾಗ ಈಗ ಫ್ಲಡ್ಸ್ ಬಂದಾಗ ಆಲ್ಸೋ our helicopters are doing a marvelous job. It is from Air Force. Yes, those helicopters are from the Air Force. Okay, they are working 24 hours round the clock without stop. So the people of South India also have come to know the value of the defense forces. ಅರೆ NDRF ಅಲ್ಲಿ ಕೆಲಸ ಮಾಡಿದ್ರೆ ಬರೀ ಸ್ವಂತ ಹೆಲಿಕಾಪ್ಟರ್ಗಳು ಇದುಗಳೇ ಏರ್ ಫೋರ್ಸ್ ಇಂದ ಹೌದು ಬರ್ತದೆ. ಅವರದ್ದು ಕೂಡ ದೇ ಆಲ್ಸೋ ಹ್ಯಾವ್ ಹೆಲಿಕಾಪ್ಟರ್ಸ್ ವಿಚ್ ಆರ್ ಪ್ರೈವೇಟ್ ಹೆಲಿಕಾಪ್ಟರ್ಸ್ ಇದೆ NDRF ಹತ್ರ, ಇಲ್ಲ ಅಂತ ಹೇಳಿಲ್ಲ. ಬಟ್ ಒನ್ಸ್ ಆರ್ಮಿ ಇಸ್ ಕಾಲ್ಡ್ ಇನ್, ಸೊ ಇಟ್ ಮೀನ್ಸ್ ಆರ್ಮಿ, ಕೋಸ್ಟ್ ಗಾರ್ಡ್, ನೇವಿ ಅಂಡ್ ದ ಏರ್ ಫೋರ್ಸ್, ಎವ್ರಿಬಡಿ ಇಸ್ ಕಾಲ್ಡ್ ಇನ್. ಯಾರಾದರೂ ಈ ತರ ಸಿಚುವೇಶನ್ಸ್ ಬಂದ್ರೆ ವಿ ಆರ್ ಆಲ್ ಕಾಲ್ಡ್ ಇನ್. ನಾನು ನಿಮ್ಗೆ ಹಳೆದೊಂದು ತೋರಿಸ್ತೇನೆ, ಒಂದು ಬ್ರಿಡ್ಜ್ ಆರ್ಮಿಯವರು ಮಲಗಿ ಬ್ರಿಡ್ಜ್ ಮಾಡಿ ಅದರ ಮೇಲೆ ನಡೆದ, ಅದಕ್ಕಿಂತ ಮೇಲೆ ತ್ಯಾಗ ಹ್ಯುಮ್ಯಾನಿಟಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. Nobody can give such a sacrifice. Who can sacrifice so much? Tell me, lying down for somebody to walk around. Who will do it? Only the army can do it. Second thing, ಈಗ ನೀವು ಕೇಳಿದ್ರಿ ನನ್ನ ಹತ್ರ, these young people, why they are not going? ಯಾಕೆ ಹೋಗುದಿಲ್ಲ ನೋಡಿ. ಸ್ಯಾಮ್ ಮಾನಿಕ್ ಶಾ ಹತ್ರ ಒಂದ್ಸಲ ಗುಜರಾತ್ ಅಲ್ಲಿ ಸ್ಯಾಮ್ ಮಾನಿಕ್ ಶಾ ಸ್ಪೀಚ್ ಕೊಡುವಾಗ ಎಲ್ಲ ಗುಜರಾತಿಗಳು ತುಂಬಾ ಜೋರಲ್ಲಿ ಬೊಬ್ಬೆ ಹಾಕಿದ್ರಂತೆ. ಸ್ಯಾಮ್ ಸರ್ ಸ್ಪೀಕ್ ಇನ್ ಗುಜರಾತಿ ಅಂತ. ಅವ್ರು ಹೇಳಿದಂತೆ, ನೋ, ಐ ವಿಲ್ ನಾಟ್ ಸ್ಪೀಕ್ ಇನ್ ಗುಜರಾತಿ, ಬಿಕಾಸ್ ಸೇನೆಯಲ್ಲಿ ಗುಜರಾತಿಗಳಿಲ್ಲ. ಅದು ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್, ಐ ಡೋಂಟ್ ಸೇ ದಟ್. ಯಾಕಂದ್ರೆ ಅವ್ರದ್ದು ಬೇಸಿಕಲಿ ದೇ ಆರ್ ಫ್ರಮ್ ದ ಬಿಸ್ನೆಸ್ ಸೈಡ್. ದೇ ಆರ್ ಗಾಟ್, ಅಂದ್ರೆ ನಮ್ಮೊಟ್ಟಿಗೆ ಗುಜರಾತೀಸ್ ಇದ್ರು, ದೇ ವರ್ ದೇರ್, ಬಟ್ ದೇ ಸ್ಟಿಲ್ ವೆಂಟ್ ಟು ದ ಬಿಸ್ನೆಸ್ ಸೈಡ್ ಓನ್ಲಿ. ಅವ್ರದ್ದೊಂದು ಇಂಟ್ರೆಸ್ಟ್, ಅದು ದೇ ಹ್ಯಾವ್ ಗಾನ್. ವಾಟ್ ನಮ್ಮ ಈ ಎರಡು ಡಿಸ್ಟ್ರಿಕ್ಟ್, ಮ್ಯಾಂಗ್ಳೂರ್, ಉಡುಪಿ ಡಿಸ್ಟ್ರಿಕ್ಟ್, ವಿ ಆರ್ ಹೈಲಿ ಎಜುಕೇಟೆಡ್, ವಿ ಆರ್ ಫಿಸಿಕಲಿ ಗುಡ್ ಅಲ್ವಾ? ಒಂದು ನಾರ್ಮಲ್ ಹೈಟ್ ನಮಗೆ ಎಲ್ರಿಗೂ ಉಂಟು. ಹೌದೌದು. ನೀವು ಉಡುಪಿ ಮ್ಯಾಂಗ್ಳೂರ್ ಹೇಳ್ಬೇಕಾದ್ರೆ ನಾನು ನಿಮ್ಗಿಂದ ತಿಳಿಲಿಕ್ಕೆ ಬಯಸ್ತೇನೆ, ಇಲ್ಲಿಂದ ಏರ್ ಫೋರ್ಸ್ ಅಲ್ಲಿ ಅಥವಾ ಬೇರೆ ಫೋರ್ಸ್ ಅಲ್ಲಿ ವರ್ಕ್ ಮಾಡುವವರ ಸಂಖ್ಯೆ ಕಡಿಮೆ ಇದೆಯಾ ಸರ್, ಅಥವಾ ಎಲ್ಲರೂ ವರ್ಕ್ ಮಾಡಿಕೊಂಡು ಅವರು
ಅಂದ್ರೆ ತೆರೆ ಮುಂದೆ ಬರ್ತಾ ಇಲ್ವಾ ಏನಿದ್ರು ಇಲ್ಲ, ನ್ಯಾಚುರಲಿ ಇಲ್ಲಿಂದ ಹೋಗುವವರ ಸಂಖ್ಯೆ ಕಡಿಮೆ ಇದೆ. ಓಕೆ, ತುಂಬಾ ಕಡಿಮೆ ಇದೆ. ಕಂಪ್ಯಾರಿಟಿವ್ಲಿ ನೀವು ಜಸ್ಟ್ ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಕೂಡ ಕೇರಳದಲ್ಲಿ ಹೋಗುವವರ ಜನರಿಗಿಂತ 10% ಮಾತ್ರ ಇರ್ಬೋದು ನಾವು ಅಷ್ಟೇ. ಇದು ಫಸ್ಟ್, ಯಾಕಂದ್ರೆ ಗೈಡೆನ್ಸ್ ಇಲ್ಲ. ಗೈಡೆನ್ಸ್ ಫಸ್ಟ್. ಸೆಕೆಂಡ್ ಥಿಂಗ್, ರಿಕ್ವೈರ್ಮೆಂಟ್ ಇವತ್ತು ತನಕ ಫೋರ್ಸಸ್ ಬೀಳಲೇ ಇಲ್ಲ ನಮಗೆ. ನಾವು ಬಾರ್ಡರ್ ಏರಿಯಾದಲ್ಲಿ ಇಲ್ಲ, ನಮ್ಮಲ್ಲಿ ನೆರೆ ಬರ್ಲಿಲ್ಲ ಮೊದಲು, ಅಲ್ವಾ? ನಮ್ಮಲ್ಲಿ ಕಮ್ಯುನಲ್ ರೈಟ್ಸ್ ಆಗ್ಲಿಲ್ಲ ಇವತ್ತು ತನಕ. ನಮ್ಮ ರಿಕ್ವೈರ್ಮೆಂಟ್ ಯಾರಿಗೂ ಬೀಳಲಿಲ್ಲ ಸರ್. ಹೌದು, ನಮ್ಮ ರಿಕ್ವೈರ್ಮೆಂಟ್ ಬೀಳಲಿಲ್ಲ, ಹಾಗಾಗಿ ಜನರಿಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಯಾರು ಕೂಡ ಪುಸ್ತಕ ನೋಡಿ, ನಾನೀಗ ಹೋದ್ರೆ ಏರ್ಫೋರ್ಸ್ಗೆ ನಾನು ಹಿಂದೆ ಬಂದು ಹೇಳ್ಬೋದು ನಿಮ್ಗೆ, ಇಲ್ಲ ಸುದರ್ಶನ್ ಬೈ ಯು ಕಮ್ ಅಂಡ್ ಜಾಯಿನ್ ಅಂತ ಹೇಳಿ. ಹೋಗದಿದ್ರೆ ಯಾರು ಹೇಳುವವರು, ಅಲ್ವಾ? ಈಗ ನಮ್ಮಲ್ಲಿ ಎಂತ ಇತ್ತು ಮೊದಲು, ಒಂದು ಯಾವ್ದಾದ್ರು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಗಲ್ಫಿಗೆ ಹೋಗು, ಗಲ್ಫಿಂದ ಬಂದವರು ನಮ್ಮ ಜನರನ್ನು ಕರ್ಕೊಂಡು ಗಲ್ಫಿಗೆ ಹೋಗ್ತಿದ್ರು. ಆ ಗೈಡೆನ್ಸ್ ಇತ್ತು. ಅದು ಡಿಫೆನ್ಸ್ ಅಲ್ಲಿ ಯಾರು ಇಲ್ಲದ ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಗೈಡ್ ಮಾಡ್ತಾರೆ ನಿಮ್ಗೆ, ಅಲ್ವಾ? ಫಸ್ಟ್ ಥಿಂಗ್ ಇಸ್ ಲ್ಯಾಕ್ ಆಫ್ ಗೈಡೆನ್ಸ್, ಕೌನ್ಸಿಲಿಂಗ್ ಮತ್ತೆ ಗೈಡೆನ್ಸ್ ಲ್ಯಾಕಿಂಗ್. ಎರಡನೇದು, ಮಕ್ಕಳಿಗೆ ಹೋಗದೇ ಇರ್ಲಿಕ್ಕೆ ಮನ್ಸು ಉಂಟಂತ ಇಲ್ಲ. ನಾನು ಇಷ್ಟು ಕಾಲೇಜಸ್ಗೆ ಹೋಗಿ ನಾನು ಲೆಕ್ಚರ್ಸ್ ಕೊಡ್ತೇನೆ ಇದರ ಬಗ್ಗೆ, ಜಾಯಿಂಟ್ ಡಿಫೆನ್ಸ್ ಅಂತ ಹೇಳಿ. ಬೇರೆ ಮೆನಿ ಪೀಪಲ್ ಹೂ ಕೇಮ್ ಟು ಮೀ ಮಾಡಿದ್ರು, ಪರ್ಸಿವರೆನ್ಸ್ ಇಲ್ಲ. ಸೆಕೆಂಡ್ ಥಿಂಗ್ ಇಸ್ ಕನ್ಸೆಪ್ಷನ್ ಇಸ್ ರಾಂಗ್. ನಾನು ಮೊದಲೇ ಹೇಳಿದ್ದೇನೆ, ಪೇರೆಂಟ್ಸ್ ಕನ್ಸೆಪ್ಷನ್ ತುಂಬಾ ರಾಂಗ್ ಉಂಟು ಅಬೌಟ್ ದಿ ಡಿಫೆನ್ಸ್. ಅಯ್ಯೋ ಬೇಡ, ನನ್ನ ಮಗ ಕಷ್ಟ ಆಗ್ತದೆ ಅವನಿಗೆ. ನಾವಿದ್ದೇವೆ ಸರ್, ನಾವಿದ್ದೇವೆ, ನಾವಲ್ಲಿಂದ ಹೋಗಿ ಬಂದಿದ್ದೇವೆ. ಇಲ್ಲಿ ಈ ಸ್ಟುಡಿಯೋಗೆ ಮೊದಲು ಕೂಡ ನಮ್ಮ ಡಿಫೆನ್ಸ್ನವರು ಬಂದಿದ್ದು ಕೊಟ್ಟಿದ್ದಾರೆ, ನಾವು ಕೂಡ ಇದ್ದೇವೆ ಸರ್. ವಿ ಆರ್ ಲಿವಿಂಗ್ ಲೈಫ್ ವಿತ್ ಆನರ್. ಇಫ್ ಯು ರಿಯಲಿ ವಾಂಟ್ ಆನರ್, ನಾನು ಹೇಳಿದಾಗೆ ಗೋ ಟು ದಿ ಫೋರ್ಸಸ್. ಇದು ನಾನು ನನ್ನ ಯೂತಿಗೆ ಕೊಡುವಂಥ ಒಂದು ಮೆಸೇಜ್. ಆ್ಯಂಡ್ ಇಫ್ ಎನಿ ಸಾರ್ಟ್ ಆಫ್ ಕೌನ್ಸಿಲಿಂಗ್ ಆರ್ ಗೈಡೆನ್ಸ್ ಇಸ್ ರಿಕ್ವೈರ್ಡ್, ಹೌ ಟು ಡೂ ಇಟ್, ವಿ ಆರ್ ಆಲ್ವೇಸ್ ದೇರ್. ನಮ್ದೊಂದು ಎಕ್ಸ್ ಸರ್ವಿಸ್ ಮೆನ್ಸ್ ಆರ್ಗನೈಸೇಷನ್ ಉಂಟು ಉಡುಪಿಯಲ್ಲಿ. ಎನಿಬಡಿ ಕ್ಯಾನ್ ಕಮ್ ಟು ಅಸ್ ಆ್ಯಂಡ್ ವಿ ವಿಲ್ ಶ್ಯೂರ್ಲಿ ನಾವು ಹೆಲ್ಪ್ ಮಾಡ್ತೇವೆ. ಅವರನ್ನು ಹೇಗೆ ಸೇರಬೇಕು, ಹೇಗೆ ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು, ನಾನು ಹೇಗೂ ನನ್ನ ಮಗನಿಗೆ ಮಾಡಿಸ್ತಾ ಇದ್ದೇನೆ. ಸೊ ಐ ಕ್ಯಾನ್ ಗೆಟ್ ಆಲ್ ಆಫ್ ದಿ ಪೀಪಲ್ ಟು ಗೋ ದೇರ್. ಸಮಯದ ಅಭಾವ ಇದೆ. ಏರ್ ಫೋರ್ಸ್ ನ ಬಗ್ಗೆ, ಸೇನೆಯ ಬಗ್ಗೆ ಮಾತಾಡ್ತಾ ಹೋದ್ರೆ 1 ಗಂಟೆ ಸಾಕಾಗಲಿಕ್ಕಿಲ್ಲ. ಕಡೆಯದಾಗಿ ಸರ್, 73ನೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ಈಗಿನ ಯೂತ್ಗಳಿಗೆ ಮತ್ತು ದೇಶದ ಬಗ್ಗೆ ನಿಮ್ದು ಕೊನೆಯದ ಒಂದು ಮೆಸೇಜ್ ವೀಕ್ಷಕರಿಗೆ. ಒಂದು ಸ್ಟ್ಯಾಚ್ಯೂ ಉಂಟು ಒಂದು ಯುರೋಪಿಯನ್ ಕಂಟ್ರಿಯಲ್ಲಿ. ಇಟ್ಸ್ ಎ ಸ್ಟೇರ್ ಕೇಸ್, ಒಂದು ಮೆಟ್ಟಲು. ಆ ಮೆಟ್ಟಲು ಸ್ವರ್ಗದ ಕಡೆ ಹೋಗ್ತಾ ಇದೆ. ಅದರೆಲ್ಲ ಹತ್ತಿದವರು ಮೇಲಿಂದ ಕೆಳಗೆ ತನಕ ಎಲ್ಲರೂ ಆರ್ಮ್ಡ್ ಫೋರ್ಸಸ್ನವರು. ನಿಮಗೆ ಸತ್ಯವಾಗ್ಲಿ ಸ್ವರ್ಗ ಬೇಕಾ ಲೋಕದಲ್ಲಿ? ನಿಮ್ಮ ತಂದೆಗೋಸ್ಕರ, ನಿಮ್ಮ ತಾಯಿಗೋಸ್ಕರ, ನಿಮ್ಮ ತಂಗಿ ಅಣ್ಣಂದಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ದೇಶವನ್ನು ಸ್ವರ್ಗ ಮಾಡಬೇಕಾ? You have to go and sacrifice yourself. ನಾವು ಈ ಸ್ವಾತಂತ್ರ್ಯವನ್ನು ಇಟ್ಟುಕೊಳ್ಳದಿದ್ರೆ ನಮ್ಮ ಧರ್ಮವನ್ನು ಆಚರಿಸಲಿಕ್ಕೆ ನಮಗೆ ಆಗುವುದಿಲ್ಲ, ನಮ್ಮ ಬಂಧುತ್ವವನ್ನು ನಮಗೆ ನಡೆಸಲಿಕ್ಕೆ ಆಗುವುದಿಲ್ಲ, ನಮ್ಮ ಗೌರವವನ್ನು ನಮಗೆ ಕಾಪಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಟ್ ಈಸ್ ಫಾರ್ ಶ್ಯೂರ್. ಆ್ಯಂಡ್ ವಿ ಆರ್ ಫೇಸಿಂಗ್ ಅ ಲಾಟ್ of vacancy in the defense forces. ನನಗೆ ಯೂತ್ಗಳು ಬೇಕು. the country needs you. ಸೊ ನಿಮ್ಮ ಮೇಲೆ ಉಂಟೀಗ. always think one thing, Sudarshan bhai, I believe in one thing, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅದಕ್ಕಿಂತ ಮೇಲೆದು ಯಾವುದೂ ಇಲ್ಲ. ವರ್ಕ್ ಫಾರ್ ಯುವರ್ ಕಂಟ್ರಿ, ಯು ವಿಲ್ ಹ್ಯಾವ್ ಆನರ್ಸ್. ಮತ್ತೊಮ್ಮೆ ಸರ್ ನಿಮಗೆ ಸ್ವತಂತ್ರ ದಿನಾಚರಣೆ ಶುಭಾಶಯ ಹೇಳ್ತಾ ಜೈ ಹಿಂದ್. ಜೈ ಹಿಂದ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸರ್ಜೆಂಟ್ ನವೀನ್ ಅಮ್ಮಣ್ರ ಮಾತುಗಳನ್ನು, ಅವರು ನೀಡಿದಂತಹ ದೇಶಭಕ್ತಿಯ ಮಾತುಗಳನ್ನು, ನಮ್ಮ ಯುವಕರು ಕೂಡ ಈ ಮಾತುಗಳನ್ನು, ಅವರು ನೀಡಿದಂತಹ ಸಲಹೆ ಸೂಚನೆ ಎಲ್ಲವನ್ನು ಸಹ ಅಳವಡಿಸಿಕೊಂಡ್ರೆ ದೇಶ ಸುಭದ್ರವಾಗಿ ಬರಲಿಕ್ಕೆ ಏನೂ ಡೌಟೇ ಇಲ್ಲ ಅಂತ ಹೇಳ್ಬೋದು. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.